ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ, ವಿಫೋರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟೆ ಕಾಪಿಕಾಡ್. ಈ ದಿವಸ ನಾವು ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳು ಎದುರಿಸ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಮಾತಾಡ್ತೇವೆ. ಅದರಲ್ಲೂ ಕೂಡ ಬಹುಮುಖ್ಯವಾಗಿ ಒಂದು ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳು ಅದರ ಮೂಲದಲ್ಲಿ ಎದುರಿಸುವಂತಹ ಸಮಸ್ಯೆಗಳು ಮತ್ತು ಇವತ್ತಿನ ಕೊರೋನಾ ಕಾಲಘಟ್ಟದಲ್ಲಿ ಮತ್ತು ಕೊರೋನೋತ್ತರ ಕಾಲಘಟ್ಟದಲ್ಲಿ ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ಏನು ಮತ್ತು ಅದಕ್ಕೆ ಬೇಕಾದ ಪರಿಹಾರಗಳು ಏನು, ಈ ವಿಚಾರವಾಗಿ ಇವತ್ತು ನಾವು ಮಾತಾಡಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಅವರಿದ್ದಾರೆ. ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಮತ್ತು ಈ ಒಂದು ಖಾಸಗಿ ಅನುದಾನ ರಹಿತ PU ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಘಟಕದ ಅಧ್ಯಕ್ಷರು. ನಾನು ಅವರನ್ನು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ನಮಸ್ಕಾರ. ಎಸ್ ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಅವರು ಮಂಗಳೂರಿನ ಮುಡಿಪು ನಲ್ಲಿರುವಂತಹ ಸೂರಜ್ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಈ ಒಂದು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು. ಸೂರಜ್ ಶಿಕ್ಷಣ ಸಂಸ್ಥೆಯು ಗ್ರಾಮೀಣ ಭಾಗದಲ್ಲಿ ಒಂದು ಖಾಸಗಿ ಸಂಸ್ಥೆ ಆಗಿದ್ದುಕೊಂಡು ಅದರಲ್ಲೂ ಕೂಡ ಅನುದಾನ ರಹಿತ ಶಿಕ್ಷಣ ಸಂಸ್ಥೆ ಆಗಿದ್ದುಕೊಂಡು ಒಂದು ಕೈಗೆಟಕುವಂಥ ಒಂದು ಶುಲ್ಕದ ಮೂಲಕ ಗ್ರಾಮೀಣ ಭಾಗದ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವನ್ನು ನೀಡ್ತಾ ಇರುವಂಥ ಒಂದು ಶಿಕ್ಷಣ ಸಂಸ್ಥೆ. ಆ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಸನ್ಮಾನ್ಯ ರೇವಣ್ಕರ್ ಅವರು ಕೇವಲ ಶಿಕ್ಷಣ ಸಂಸ್ಥೆ ಮಾತ್ರ ಅಲ್ಲ, ಇತರ ಉದ್ಯಮ ಸಾಮಾಜಿಕ ಕ್ಷೇತ್ರದಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡಿರುವವರು. ಬಹುಮುಖ್ಯವಾಗಿ ಅವರ ಸಮಾಜಮುಖಿ ಕೆಲಸದ ಬಗ್ಗೆ ಹೇಳೋದಾದರೆ ಅವರು ರೋಟರಿ ಸಂಸ್ಥೆಯಲ್ಲಿ ದೀರ್ಘಕಾಲದಿಂದ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವವರು. ಪ್ರಸಕ್ತ ಅವರು ರೋಟರಿ ಸಂಸ್ಥೆಯಲ್ಲಿ ಜಿಲ್ಲಾ ಅವಾರ್ಡ್ ಕಮಿಟಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದಲ್ಲದೆ ಉದ್ಯಮ ಕ್ಷೇತ್ರಕ್ಕೆ ಬಂದಾಗ ಅವರು ಕೆನರಾ ಬಿಲ್ಡರ್ಸ್ ಅಸೋಸಿಯೇಷನ್ನ ಮಂಗಳೂರು ಘಟಕದ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಜೊತೆಗೆ ಅವರದೇ ಉದ್ಯಮ ಸಂಸ್ಥೆ ಒಂದು ಸೂರಜ್ ಬಿಲ್ಡರ್ಸ್ ಸಂಸ್ಥೆ, ಈ ಸಂಸ್ಥೆಯ ಮಾಲೀಕರವರು. ಜೊತೆಗೆ ಮಂಗಳೂರಿನ ಸೂರಜ್ ಜ್ಯುವೆಲರ್ಸ್ ಸಂಸ್ಥೆಯ ಮಾಲೀಕರು ಕೂಡ ಆಗಿದ್ದಾರೆ. ಎಲ್ಲದರ ಜೊತೆಗೇನೆ ಅವರು ತನ್ನ ಶಿಕ್ಷಣ ಸಂಸ್ಥೆಯನ್ನು ಗ್ರಾಮೀಣ ಭಾಗದಲ್ಲಿ ಮಂಗಳೂರಿನ ಮುಡಿಪುನಲ್ಲಿ ಅವರ ಶಿಕ್ಷಣ ಸಂಸ್ಥೆ ಸೂರಜ್ ಶಿಕ್ಷಣ ಸಂಸ್ಥೆ ಇವತ್ತು ಅತ್ಯಂತ ಜನಪ್ರಿಯವಾದಂಥ ಮತ್ತು ಹೆಸರುವಾಸಿಯಾದಂಥ ಶಿಕ್ಷಣ ಸಂಸ್ಥೆ. ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸುವ ಜೊತೆಗೇನೆ ಅವರು ಒಟ್ಟು ಶಿಕ್ಷಣ ವ್ಯವಸ್ಥೆಯಲ್ಲಿ ಮತ್ತು ಶಿಕ್ಷಣ ಸಂಸ್ಥೆಗಳು ಇವತ್ತು ಎದುರಿಸುತ್ತಿರುವಂಥ ಏನು ಸಮಸ್ಯೆಗಳಿದ್ದಾವೆ, ಸವಾಲುಗಳಿದ್ದಾವೆ, ಈ ಎಲ್ಲ ಸವಾಲುಗಳ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. ಒಟ್ಟು ಈ ಒಂದು ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳ ಏನು ಒಕ್ಕೂಟ ಇದೆ, ಆ ಒಕ್ಕೂಟದಲ್ಲಿ ಕೂಡ ಸಕ್ರಿಯವಾಗಿ ತನ್ನನ್ನು ತೊಡಗಿಸಿಕೊಂಡಿರೋರು ಇವತ್ತು ಆ ಒಂದು ರಾಜ್ಯ ಮಟ್ಟದ ಸಂಘಟನೆಯಲ್ಲಿ ಅವರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಪೋಷಕರ ಸಮಸ್ಯೆಗಳ ಬಗ್ಗೆ, ರೇವಣ್ಕರ್ ಸರ್, ವಿದ್ಯಾರ್ಥಿಗಳ ಸಮಸ್ಯೆಗಳ ಬಗ್ಗೆ ಮಾತಾಡ್ತೇವೆ. ಆದರೆ ಮುಖ್ಯವಾಗಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದವರ ಸಂಸ್ಥೆ ಉಂಟಲ್ಲ, ಸಮಸ್ಯೆಗಳು, ಇದರ ಬಗ್ಗೆ ಮಾತನಾಡುವುದು ತುಂಬ ಕಡಿಮೆ. ಮಾಧ್ಯಮಗಳಿರಬಹುದು ಅಥವಾ ಸರ್ಕಾರ ಕೂಡ ಇರ್ಬೋದು. ಸೊ ಇವತ್ತಿನ ಈ ಒಂದು ಸನ್ನಿವೇಶದಲ್ಲಿ ನಾನು ಮುಖ್ಯವಾಗಿ ಆರಂಭದಲ್ಲಿ ನಿಮ್ಮ ಹತ್ರ ಕೇಳಲಿಕ್ಕೆ ಬಯಸುವಂಥದ್ದು, ಇವತ್ತಿನ ಈ ಕ್ಷಣದ ಸಮಸ್ಯೆಗಳ ಹತ್ರ ನಾವು ಮತ್ತೆ ಮಾತಾಡುವ. ನೀವು ಒಂದು ಖಾಸಗಿ ಅಥವಾ ನಿಮ್ಮದೇ ಒಂದು ವ್ಯಾಪ್ತಿಯಲ್ಲಿ ನೀವೊಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿಕೊಳ್ಳುವಾಗ ಖಂಡಿತವಾಗಿಯೂ ಅದಕ್ಕೆ ಆರಂಭದಲ್ಲಿ ಸರ್ಕಾರದಿಂದ ಯಾವ ಫೈನಾನ್ಷಿಯಲ್ ಸಪೋರ್ಟ್ ಸಿಕ್ಕಿರುವುದಿಲ್ಲ. ನೀವು ಅನುದಾನ ರಹಿತ ಸಂಸ್ಥೆ ಆಗಿರುತ್ತೆ. ನಿಮ್ಮ ಸಂಸ್ಥೆಗಳನ್ನು ನೀವು ಕಟ್ಟುವ ಕಾಲದಲ್ಲಿ ಮತ್ತು ಅದನ್ನು ನಡೆಸಿಕೊಂಡು ಬರುವ ಸಂದರ್ಭದಲ್ಲಿ ಎದುರಾಗುವಂಥ ಸಮಸ್ಯೆಗಳು ಏನು ಅಂತ. ಯಾಕಂತ ಹೇಳಿದ್ರೆ ನೋಡುಗರು, ವೀಕ್ಷಕರು, ಊರ ಜನರು, ವಿದ್ಯಾರ್ಥಿಗಳು, ಪೋಷಕರು ಎಲ್ಲ ತಿಳ್ಕೊಂಡಿರ್ತಾರೆ ಶಿಕ್ಷಣ ಸಂಸ್ಥೆಯವರು ಬೇಕಾದಷ್ಟು ಭಾರಿ ಆರಾಮಿದ್ದಾರೆ ಅಂತ. ಸೂರಜ್ ಎಜುಕೇಷನಲ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದೇನೆ ಅದು ನಮಗೆ ಗೊತ್ತು. ಏನೇನು ಸವಾಲು ಎದುರಿಸ್ತೇವೆ ಅಂತ ಹೇಳಿದ್ರೆ, ಗ್ರಾಮೀಣ ಪ್ರದೇಶದಲ್ಲಿ ಪೋಷಕರು ಆ್ಯಕ್ಚುಲಿ ಅನ್ಎಜುಕೇಟೆಡ್ ಇರ್ತಾರೆ, ಎಜುಕೇಷನ್ಸ್ ಇರೋದಿಲ್ಲ. ವಂಚಿತರಾದಂಥ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕೊಡುವಂಥ ಒಂದು ವ್ಯವಸ್ಥೆಗೋಸ್ಕರ ನಮ್ಮ ಮಂಗಳೂರಿಂದ ಗ್ರಾಮೀಣ ಪ್ರದೇಶ ಅಂತ ಮುಡಿಪು ಅಂತ ಪ್ರದೇಶದಲ್ಲಿ ಹೋಗಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಬೇಕಂತ ನನಗೆ ಸವಾಲಾದ ಶಿಕ್ಷಣ ಸಂಸ್ಥೆಯಲ್ಲಿ ಸವಾಲಾದ ಒಂದು ಶಕ್ತಿ ಏನಂತ ಹೇಳಿದರೆ, ಪೋಷಕರನ್ನು ನಾವು ಯಾವ ರೀತಿಯಾಗಿ ನಡೆಸ್ಕೊಂಡು ಹೋಗಬೇಕು, ಅವರನ್ನು ವಿಶ್ವಾಸಕ್ಕೆ ತಗೊಳ್ಳುವ ಅದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಾವು ಅನುದಾನ ರಹಿತ ಶಾಲೆ ಮಾಡಬೇಕಾದ್ರೆ ನಾವು ಒಂದು ಪರ್ಮಿಷನ್ ತಗೋಬೇಕಾದ್ರೂ ನಮಗೆ ನಾನಾ ನಮ್ಮನೆ ತೊಂದರೆಗಳಿದೆ. ನಿಮ್ಮ ಸಮಸ್ಯೆಗಳು, ಸವಾಲುಗಳು ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಅಪ್ಲೈ ಮಾಡುವ ಕಾಲದಿಂದ, ಯಾಕಂದ್ರೆ ನಾವು ಅನುದಾನ ರಹಿತ ಶಾಲೆ ಅಂದ್ರೆ ನಾವು ಎಲ್ಲ ಫುಲ್ಫಿಲ್ ಆದ್ರೆ ಮಾತ್ರ ನಮಗೆ ಪರ್ಮಿಷನ್ ಕೊಡ್ತಾರೆ. ಫುಲ್ಫಿಲ್ ನಮ್ಮ ಶಾಲೆಯಲ್ಲಿ ಯಾವುದೇ ಒಂದು ಏನಾದ್ರು ಪಾಯಿಂಟ್ಸ್ ಫುಲ್ಫಿಲ್ ಇದ್ದರೆ ನಮಗೆ ಶಾಲೆಗೆ ಪರ್ಮಿಷನ್ ಸಿಗುವುದಿಲ್ಲ. ಅಂತಹ ಕಾಲಘಟ್ಟದಲ್ಲಿ ನಾವು ಎಲ್ಲವನ್ನು ಫುಲ್ಫಿಲ್ ಮಾಡಿ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿ ತೆಗೆದುಕೊಂಡ ಮೇಲೂ ಸುಧಾ
ಶಾಲೆ ಸ್ಟಾರ್ಟ್ ಮಾಡಬೇಕಾದ್ರೂ ನಮಗೆ ಸುಮಾರು ಸವಾಲುಗಳು ಎದುರಿಸಬೇಕಾಗ್ತದೆ. ಆ ಸವಾಲಲ್ಲಿ ಮೇನ್ ಸವಾಲು ಏನಂತ ಹೇಳಿದ್ರೆ ಪೋಷಕರನ್ನು ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು, ಹಾಗೆ ಸರ್ಕಾರವನ್ನು ಒಂದು ನಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು. ಅದು ದೊಡ್ಡ ಸಮಸ್ಯೆ. ಸರ್ಕಾರವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಅನುದಾನ ರಹಿತ ಶಾಲೆ ಅಂತ ಹೇಳಿದ್ರೆ ಏನಪ್ಪ, ಶಾಲೆಯವರು ಹಣ ಮಾಡುವಂಥ ವಿಷಯ. ಯಾವ ಶಾಲೆಯಲ್ಲಿ ಕೇಳಿದ್ರು ಅನುದಾನ ರಹಿತ ಶಾಲೆ, ಪ್ರೈವೇಟ್ ಶಾಲೆಯವರು ಹಣ ಮಾಡ್ತಾರೆ. ಹಣ ಮಾಡಲಿಕ್ಕೆ ನಾವು ಶಾಲೆ ಮಾಡ್ತಾ ಇಲ್ಲ. ಗ್ರಾಮೀಣದಲ್ಲಿ ವಂಚಿತರಾದಂಥ ವಿದ್ಯಾರ್ಥಿಗಳಿಗೆ ಸರಿಯಾದ ಎಜುಕೇಷನ್ ಸಿಗುವಂಥ ಒಂದು ನೆಲೆಯಲ್ಲಿ ನಾವು ಸ್ಕೂಲ್ ಸ್ಟಾರ್ಟ್ ಮಾಡಿದ್ದೇವೆ. ಅದರಲ್ಲಿ ನಮಗೆ ಮೇನ್ ಇಂಪಾರ್ಟೆಂಟ್ ಅಂದರೆ ಗ್ರಾಮೀಣ ಪ್ರದೇಶದ ಎಲ್ಲ ಬಡ ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿ. ನಮ್ಮಂಥ ಶಾಲೆಗಳೆಲ್ಲ ಬಜೆಟ್ ಶಾಲೆ. ನಾವೇನಾದ್ರೂ 1 ಲಕ್ಷ 2 ಲಕ್ಷ ಫೀಸ್ ತಗೊಳ್ಳಿಕ್ಕೆ ಆಗುದಿಲ್ಲ. ನಗರದ ವ್ಯಾಪ್ತಿಯಲ್ಲಿರುವಂತ ಅಥವಾ ಮೆಟ್ರೋ ಸಿಟಿಗಳಲ್ಲಿರುವಂತ ಏನು ಪ್ರೈವೇಟ್ ಅಥವಾ ಏನು ಖಾಸಗಿ ಅನುದಾನ ರಹಿತ ಶಾಲೆಯ ಅಷ್ಟು ಫೀಸ್ಗಳನ್ನೆಲ್ಲ ತಗೊಳ್ಳಿಕ್ಕೆ ಆಗುದಿಲ್ಲ. ಅದರಲ್ಲಿಯೂ ಸುಧಾ 10,000 15,000 ನಾವು ಫೀಸ್ ಇಟ್ಕೊಂಡು ಸುಧಾ ಅದರಲ್ಲಿ 3-4 ಕಂತುಗಳು ಕೊಡಬೇಕು. ಇನ್ಸ್ಟಾಲ್ಮೆಂಟ್ ಕೊಡಬೇಕು. ಇನ್ಸ್ಟಾಲ್ಮೆಂಟ್ ಕೊಡದೇ ಇದ್ರೂ ಸುಧಾ ನಾವು ಶಾಲೆಯನ್ನು ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನಾವು ಎಷ್ಟು ಕಷ್ಟಪಟ್ಟು ನಾವು ಶಾಲೆಯನ್ನು ನಡೆಸಬೇಕಾದ್ರೆ ಇದರಲ್ಲಿ ಟೀಚರ್ಸ್ ಅಪಾಯಿಂಟ್ಮೆಂಟ್ಸ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ಟಾಫನ್ನು ನಾವು ಒಳ್ಳೆ ಟೀಚರ್ಸನ್ನು ಅಪಾಯಿಂಟ್ಮೆಂಟ್ ಮಾಡಿದರೆ ನಮಗೆ ರಿಸಲ್ಟ್ ಓರಿಯೆಂಟೇಷನ್ ಬರ್ತದೆ. ರಿಸಲ್ಟ್ ಓರಿಯೆಂಟೇಷನ್ ಬರ್ತಿದ್ರೆ ನಾವು ಶಾಲೆ ಸ್ಟಾರ್ಟ್ ಮಾಡಿ ಏನು ಪ್ರಯೋಜನ ಇಲ್ಲ. ಅದರಲ್ಲೂ ಗ್ರಾಮೀಣ ಪ್ರದೇಶ ಶಾಲೆಯಲ್ಲಿ ತಂದೆ ತಾಯಿಂದಿರು ಕಲ್ತಿರುವುದಿಲ್ಲ. ಏನಿದ್ರು ಮಕ್ಕಳು ಶಾಲೆಗೆ ಅವಲಂಬಿತರಾಗಿರ್ತಾರೆ. ಶಾಲೆಗೆ ಎಷ್ಟು ಅವಲಂಬಿತರಾಗಿರ್ತಾರೆ ಅಂತ ಹೇಳಿದ್ರೆ 100ಕ್ಕೆ 100% ಅವರು ಅವಲಂಬಿರ್ತಾರೆ. ಶಾಲೆಯಲ್ಲಿ ಏನು ಕಲಿಸಿದಂಥ ಒಂದು ವರ್ಕ್ ಮನೆಗೆ ಹೋಗಿ ಹೋಮ್ ವರ್ಕ್ ಮಾಡಬೇಕಾದ್ರೆ ತಂದೆ ತಾಯಿಗೆ ಸಹಾಯ ಸಿಗುವುದಿಲ್ಲ. ಅಂತಹ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಆ ಬಡ ಮಕ್ಕಳು ಒಂದು ಫೀಸ್ನಲ್ಲಿ ಬಡ ಮಕ್ಕಳು, ಅದರಲ್ಲಿ ಕಲಿಕೆಯಲ್ಲಿ ಕೂಡ ತುಂಬಾ ಹಿಂದುಳಿದವರು. ಯಾಕೆ ಹೇಳ್ತಾ ಇದ್ದಾನೆ, ಸಿಟಿಯಲ್ಲಿ ಏನಾಗ್ತದೆ, ತಂದೆ ತಾಯಿದ್ರು ಎಜುಕೇಶನ್ ಪಡೆದುಕೊಂಡಿರ್ತಾರೆ. ಶಾಲೆಯಲ್ಲಿ ಕಲಿಸಿದಂತ ಒಂದು ಪೋರ್ಷನ್ ಅನ್ನ ಮನೆಗೆ ಹೋಗಿ ಹೋಮ್ ವರ್ಕ್ ಮಾಡ್ಬೇಕಾದ್ರೆ ತಂದೆ ತಾಯಿದ್ರು ಹೆಲ್ಪ್ ಮಾಡ್ತಾರೆ. ಆದರೆ ಗ್ರಾಮೀಣ ಪ್ರದೇಶದ ತಂದೆ ತಾಯಿದ್ರು ABCD ಗೊತ್ತಿರೋದಿಲ್ಲ. ಎಲ್ಲ ಶಾಲೆಯಲ್ಲಿ ಡಿಪೆಂಡ್ ಆಗಿರ್ತದೆ. ನಾವು ಒಂದು ಫೀಸ್ ತಗೊಂಡ ಮೇಲೆ ಅವರಿಗೆ 100% ರಿಸಲ್ಟ್ ಕೊಡುವಂತ ಶಕ್ತಿ ನಮ್ಮ ಶಾಲೆಯಲ್ಲಿ ಇದ್ರೆ ಮಾತ್ರ ಆ ಶಾಲೆಗೆ ಒಂದು ಮಗು ಬರ್ಲಿಕ್ಕೆ ಸಾಧ್ಯ ಉಂಟು. ಎಷ್ಟು ಕಷ್ಟ ಇದೆ ಅಂತ ಹೇಳಿದ್ರೆ, ಕೆಲವೊಂದು ಮಕ್ಕಳು ಹೋಮ್ ವರ್ಕ್ ಮಾಡಲಿಲ್ಲ ಅಂತ ಹೇಳಿ ನಾವು ಕೇಳಿದ್ರೆ ಸರ್ ನಮ್ಗೆ ಏನು ತಂದೆ ತಾಯಿಯಿಂದ ಏನು ಸಪೋರ್ಟ್ ಸಿಗ್ಲಿಲ್ಲ. ಅದರಲ್ಲಿ ನಾವು ಮನೆಯಲ್ಲಿ ಸುಧಾ ಹೋಗಿ ಕಲಿಸುವಂತ ವ್ಯವಸ್ಥೆ ನಾವು ಮಾಡಿದ್ದೇವೆ. ಬಹುಶಃ ನೀವು ಈ ಮಾತನ್ನು ಹೇಳುವಾಗ ಬಹುಶಃ ಎಷ್ಟೋ ಈ ನಗರದಲ್ಲಿರುವಂತ ಜನರಿಗೆ ಅದು ಅಷ್ಟು ಬೇಗ ಅದು ಅರ್ಥ ಆಗ್ಲಿಕ್ಕಿಲ್ಲ. ಡೆಫಿನೆಟ್ಲಿ. ಅಯ್ಯೋ, ಇನ್ನು ಕೂಡ ನಮ್ಮ ಗ್ರಾಮೀಣ ಭಾಗದಲ್ಲಿ ಈ ರೀತಿಯ ಪರಿಸ್ಥಿತಿ ಉಂಟಾ ಅಂತ. ಅಂದ್ರೆ ಅವ್ರಿಗೆ ಏನ್ ದೊಡ್ಡ ಆಶೆ ಏನಂತ ಹೇಳಿದ್ರೆ, ನಮ್ಮ ಟೈಮ್ನಲ್ಲಿ ನಮ್ಗೆ ಕಲೀಲಿಕ್ಕೆ ಅವಕಾಶ ಸಿಗಲಿಲ್ಲ. ಈ ಟೈಮ್ನಲ್ಲಿ ಅವಕಾಶ ಸಿಕ್ಕಿದೆ. ನನ್ನ ಮಕ್ಕಳು, ನನಗೆ ಇಂಗ್ಲೀಷು ಬರೋದಿಲ್ಲ, ಕನ್ನಡನೂ ಬರೋದಿಲ್ಲ, ಯಾವುದೇ ಆ ಭಾಷೆಗಳು ಬರೀಲಿಕ್ಕೂ ಬರೋದಿಲ್ಲ, ಏನು ಬರೋದಿಲ್ಲ. ನನ್ನ ಮಗ ಒಂದು ಇಂಗ್ಲೀಷ್ ಕಲಿತು ಒಂದು ಫಾರಿನಿಗಾಗಲಿ ಎದಕ್ಕೆ ಎಜುಕೇಶನ್ ಹೋಗ್ಲಿ ಅನ್ನುವಂಥ ಆಸೆ ತಂದೆ ತಾಯಿಗಿರ್ತದೆ. ಆದರೆ ಗ್ರಾಮೀಣದಲ್ಲಿ ಒಂದು ಎಜುಕೇಶನ್ ನಾವು ಇಂಪ್ರೂವ್ಮೆಂಟ್ ಮಾಡಬೇಕು. ಎಷ್ಟು ಕಷ್ಟಪಡ್ತೇವೆ ಅಂತ ಹೇಳಿದ್ರೆ ಅದು ನಮಗೆ ಗೊತ್ತು. ಅದರಲ್ಲಿ ಟೀಚರ್ಸ್ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಗೊತ್ತು. ಇದು ನಮ್ಮ ಯಾರಿಗೂ ಔಟ್ಸೈಡ್ನವರಿಗೆ ಗೊತ್ತಾಗುದಿಲ್ಲ. ಖಂಡಿತ ಇದು ಸರ್ಕಾರಕ್ಕೂ ಗೊತ್ತಾಗುದಿಲ್ಲ. ತುಂಬಾ ನೀವು ಹೇಳುವಂತ ಮಾತು ಹೃದಯದಿಂದ ಬರ್ತಾ ಉಂಟು. ಯಾಕಂತ ಹೇಳಿದ್ರೆ ನಾನು ಮತ್ತೆ ಅದನ್ನು ಹೇಳುವಂಥದ್ದು, ಯಾಕಂತ ಹೇಳಿದ್ರೆ ಪೇಟೆಯಲ್ಲಿ ಕುಳಿತವರಿಗೆ ನಿಮ್ಮ ಈ ನೋವು ಗೊತ್ತಾಗುದಿಲ್ಲ, ಮತ್ತೆ ಸರ್ಕಾರಕ್ಕೂ ಗೊತ್ತಾಗುದಿಲ್ಲ. ಯಾಕಂದ್ರೆ ಎಲ್ಲ ಸರ್ಕಾರ ಏನ್ ತಿಳ್ಕೊಂಡಿದೆ ಅಂತ ಹೇಳಿದ್ರೆ, ಗ್ರಾಮೀಣ ಪ್ರದೇಶ ಶಾಲೆಗೂ ಮತ್ತೆ ನಗರ ಪ್ರದೇಶ ಶಾಲೆಯಲ್ಲಿ ಎಲ್ಲ ಒಂದೇ ಅಂತ ತಿಳ್ಕೊಂಡಿದೆ. ಆದ್ರೆ ನಮ್ಮ ಶಾಲೆ ನಾವು ಬಜೆಟ್ ಶಾಲೆ. ಯಾಕಂದ್ರೆ ಲಾಸ್ಟ್ ಇಯರ್ ಏನಾಗಿದೆ ಅಂತ ಹೇಳಿದ್ರೆ, ಕೊರೋನಾ ಟೈಮ್ನಲ್ಲಿ ಫೀಸ್ ಆ ವಿಚಾರಕ್ಕೆ ನಾವು ಬರುವ. ಈಗ ಇಲ್ಲಿ ಬಹುಮುಖ್ಯವಾಗಿ ರೇವಣ್ಕರ್ ಅವರು ಹೇಳಿದಂತ ಒಂದು ಮಾತು ತುಂಬಾ ಮನೋಜ್ಞವಾಗಿ ಅವರು ಅದನ್ನು ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ನಾವು ಯಾಕಂದ್ರೆ ಪ್ರತಿ ಬಾರಿ ಚರ್ಚೆ ಮಾಡುವಾಗ ಹೇಳ್ತೇವೆ, ಒಂದು ಭಾರತ ಇನ್ನೊಂದು ಗ್ರಾಮೀಣ ಭಾರತ ಅಂತ. ಗ್ರಾಮೀಣ ಭಾರತದ ಸಮಸ್ಯೆಗಳು ಅದು ಕೇವಲ ಯಾವುದೋ ತೀರಾ ದೂರದಲ್ಲಿರುವ ಹಳ್ಳಿಗೆ ಮಾತ್ರ ಸೀಮಿತವಾದದಲ್ಲ. ನಮ್ಮ ನಗರಗಳಿಗೆ ಆಸುಪಾಸಲ್ಲಿರುವಂತ ಹಳ್ಳಿಗಳಲ್ಲಿ ಕೂಡ ನಗರದಲ್ಲಿ ಇದ್ದಾರೆ. ನಗರದಲ್ಲಿ ಎಲ್ಲರೂ 100% ಸುಶಿಕ್ಷಿತರಂತ ನಾನು ಹೇಳಲಿಕ್ಕೆ ರೆಡಿ ಇಲ್ಲ. ಅದರಲ್ಲಿ ಒಂದು ನಗರದಲ್ಲಿ ನಾವು 90% ವಿದ್ಯಾವಂತರು ಹೇಳ್ಬೋದು, 10% ಹಳ್ಳಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ 100ಕ್ಕೆ 100% ಕಲಿದೇ ಇದ್ದವರು ಇದ್ದಾರೆ. ಯಾಕಂದ್ರೆ ನಮ್ಮ ಶಾಲೆಯ ಒಂದು ಫೀಸ್ ಕಲೆಕ್ಟ್ ಮಾಡಬೇಕಾದ್ರೆ ನಾವು ಆನ್ಲೈನ್ ಚೆಕ್ ಮುಖಾಂತರ ಕಲೆಕ್ಟ್ ಮಾಡುವಂತ ಪರಿಸ್ಥಿತಿ ನಮ್ಮಲ್ಲಿ ಉದ್ಭವ ಆಗ್ತಾ ಇಲ್ಲ. ನಾವು ಮಾಡ್ಬೇಕಂದ್ರೆ ಏನು ಒಂದು ಆನ್ಲೈನ್ ಅಲ್ಲಿ ಎಲ್ಲ ಫೀಸ್ ಕಲೆಕ್ಟ್ ಮಾಡಬೇಕು, ಏನ್ ಮಾಡ್ಬೇಕನ್ನೋ ಒಂದು ವ್ಯವಸ್ಥೆ ಮಾಡಿದ್ರೆ ಎಲ್ಲರಿಗೂ ಒಂದು ಚೆಕ್ ಬರೀಲಿಕ್ಕೆ ಗೊತ್ತಿಲ್ಲ, ಒಂದು ವಿಷಯ ಗೊತ್ತಿಲ್ಲ. ನಾವೇ ಚೆಕ್ ನಾವೇ ಕ್ಯಾಶ್ ಅನ್ನು ತಗೊಂಡು ನಾವೇ ಬ್ಯಾಂಕಿಗೆ ಹೋಗಿ ಹಾಕುವಂತ ಪರಿಸ್ಥಿತಿ ನಮ್ಮ ಶಾಲೆಯಲ್ಲಿ. ಈ ಕಷ್ಟ ಸರ್ಕಾರಕ್ಕೆ ಗೊತ್ತಾಗುದಿಲ್ಲ. ಇದು ರೇವಣ್ಕರ್ ಅವರೇನು ತೀರಾ
ಏನೋ ಹಳ್ಳಿಯ ಶಾಲೆಯವರಲ್ಲ, ಬಟ್ ಮಂಗಳೂರು ನಗರದಿಂದ ಬಹುಶಃ ಒಂದು 18-20 ಕಿಲೋಮೀಟರ್ ದೂರ. ಆದರೆ ಇವತ್ತಿಗೆ ಕೂಡ ಆ ಗ್ರಾಮೀಣ ಭಾಗ, ಆ ಗ್ರಾಮೀಣ ಪ್ರದೇಶದಲ್ಲಿ ಯಾವ ರೀತಿಯ ಸಮಸ್ಯೆಗಳು, ಸವಾಲುಗಳು ಇದೆ ಮತ್ತು ಹಳ್ಳಿಯ ಜನರಲ್ಲಿ ಇರುವಂಥ ಏನು ವಿದ್ಯಾಭ್ಯಾಸದ ಅಥವಾ ಅವರಿಗಿರುವಂಥ ಒಂದು ಬಡತನ, ಇದೆಲ್ಲ ಅಂತಿಮವಾಗಿ ಆ ಮನೆಯ ಮಗುವಿನ ಶಿಕ್ಷಣಕ್ಕೆ ಯಾವ ರೀತಿ ಸವಾಲಾಗಿ ಪರಿಣಮಿಸ್ತೋ ಉಂಟು. ಜೊತೆಗೆ ಒಂದು ಆಡಳಿತ ಮಂಡಳಿಯವರಿಗೆ ಕೂಡ ಅದನ್ನು ಆ ಒಂದು ಸವಾಲನ್ನು ನಿಭಾಯಿಸಿಕೊಂಡು ಹೋಗುವಂತ, ಎದುರಿಸಿಕೊಂಡು ಹೋಗುವುದೇ ದೊಡ್ಡ ವಿಷಯ. ಎಸ್ 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 ನಾನು ಈ ಸಂದರ್ಭದಲ್ಲಿ ರೇವಣ್ಕರ್ ಅವರ ಜೊತೆಗೆ ಮೂಲಭೂತವಾದ ಸಮಸ್ಯೆಗಳ ಬಗ್ಗೆ ಅವ್ರು ಮಾತಾಡಿದ್ದಾರೆ. ಇನ್ನಷ್ಟು ಅನೇಕ ವಿಚಾರಗಳನ್ನು ಅವ್ರ ಜೊತೆಗೆ ಮಾತಾಡ್ಲಿಕ್ಕೆ ಉಂಟು. ಈ ನಡುವೆ ಒಂದು ಸಣ್ಣ ಬ್ರೇಕ್ ತಗೊಳ್ತೇನೆ. ಬ್ರೇಕ್ ನಂತರ ಈ ಸಂವಾದ ಮತ್ತೆ ಮುಂದುವರಿತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್ ಮತ್ತೆ ಏನು ಶೈಕ್ಷಣಿಕ ಸವಾಲು, ಈ ಒಂದು ಮಾತುಕತೆಗೆ ಸ್ವಾಗತ. ನಾನು ಈ ಸಂದರ್ಭದಲ್ಲಿ ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಅವರ ಜೊತೆಗೆ ಸಂವಾದ ನಡೆಸ್ತಾ ಇದ್ದೆ. ಮಂಗಳೂರಿನ ಮುಡಿಪುವಿನಲ್ಲಿರುವಂತಹ ಸೂರಜ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು. ಜೊತೆಗೆ ಅವರು ಸಾಮಾಜಿಕ ಮತ್ತು ಉದ್ಯಮ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ರೋಟರಿ ಸಂಸ್ಥೆಯ ಮೂಲಕ ಸಮಾಜ ಸೇವಾ ಕಾರ್ಯಕ್ರಮವನ್ನು ನಡೆಸ್ತಾ ಇರೋರು. ಜೊತೆಗೆ ಬಿಲ್ಡರ್ ಆಗಿ ಕೆನರಾ ಬಿಲ್ಡರ್ಸ್ ಅಸೋಸಿಯೇಷನ್ನ ಮಂಗಳೂರು ಘಟಕದ ಅಧ್ಯಕ್ಷರಾಗಿದ್ದಾರೆ ಮತ್ತು ಸೂರಜ್ ಬಿಲ್ಡರ್ಸ್ ಇದರ ಮಾಲೀಕರು ಆಗಿದ್ದಾರೆ. ಸೂರಜ್ ಜುವೆಲರ್ಸ್ ಸಂಸ್ಥೆಯ ಮಾಲೀಕರು ಕೂಡ ಆಗಿದ್ದಾರೆ. ಇವೆಲ್ಲದರ ನಡುವೆ ಅವರೊಂದು ಗ್ರಾಮೀಣ ಭಾಗದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಪೇಟೆಯಲ್ಲಿ ಇದ್ದುಕೊಂಡು ಎಲ್ಲ ವ್ಯವಹಾರಗಳ ನಡುವೆ ಕೂಡ ಅವರು ಪ್ರತಿನಿತ್ಯವೂ ಮಂಗಳೂರಿನಿಂದ ಸುಮಾರು 20 ಕಿಲೋಮೀಟರ್ ದೂರ ಹೋಗಿ ಬಂದು ಆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇರೋರು. ನಾವು ಈಗಾಗಲೇ ಮಾತನಾಡೋ ಸಂದರ್ಭದಲ್ಲಿ ಆ ಗ್ರಾಮೀಣ ಭಾಗದ ಅಥವಾ ನಗರದೇ ಆಗಿರ್ಬೋದು, ಒಂದು ಅನುದಾನ ರಹಿತ ಶಿಕ್ಷಣ ಸಂಸ್ಥೆಯವರು ಎದುರಿಸುವಂಥ ಸಮಸ್ಯೆಗಳೇನು, ಸವಾಲುಗಳು ಏನು ಅನ್ನೋ ಬಗ್ಗೆ ಮಾತಾಡ್ತಾ ಇದ್ದೆವು. ತುಂಬ ಮನೋಜ್ಞವಾಗಿ ಅವರು ಅದರಲ್ಲೂ ಕೂಡ ತಾನು ನಡೆಸ್ತಾ ಇರುವಂಥ ಒಂದು ಗ್ರಾಮೀಣ ಭಾಗದ ಶಿಕ್ಷಣ ಸಂಸ್ಥೆಯಲ್ಲಿ ತಾನು ಎದುರಿಸ್ತಾ ಇರುವಂಥ ಸಮಸ್ಯೆ ಸವಾಲುಗಳ ಬಗ್ಗೆ ಮಾತಾಡಿದ್ದಾರೆ. ಎಸ್ ಸರ್, ಈಗ ನಿಮ್ಮ ಸವಾಲು ಸಮಸ್ಯೆಗಳೆಲ್ಲವೂ ಖಂಡಿತವಾಗಿ ಅರ್ಥವಾಗುವಂಥದ್ದೇ. ಈಗ ಕಳೆದ ಕೊರೋನಾ ಅವಧಿಯಲ್ಲಿ ಇಡೀ ಜಗತ್ತೇ ಒಂದು ಮುಚ್ಚಿಕೊಂಡಂಥ ಒಂದು ಸಮಸ್ಯೆಗೆ ಅಂತ ಒಂದು ಸವಾಲು ಬಂತು, ಇಡೀ ಜಗತ್ತಿಗೆ ಎದುರಾದ ಸವಾಲು. ಎಸ್, ಆ ಸಂದರ್ಭದಲ್ಲಿ ಸ್ವಲ್ಪ ಸಮಯ ಸ್ಕೂಲ್ಗಳು ಬಂದೇ ಇತ್ತು. ಆನಂತರ ಆನ್ಲೈನ್ ಕ್ಲಾಸ್ಗಳು ಆರಂಭವಾಯಿತು. ಅಂದರೆ ಆನ್ಲೈನ್ ಕ್ಲಾಸ್ ಮೂಲಕ ಆದರೂ ಒಂದು ಶೈಕ್ಷಣಿಕ ಪ್ರಕ್ರಿಯೆಯನ್ನು ಆರಂಭಿಸಬೇಕು ಅಂತ. ನಾನು ಕೇಳುವಂಥದ್ದು, ಒಂದು ಅನುದಾನ ರಹಿತ, ಅಂದರೆ ಸರ್ಕಾರದ ಯಾವುದೇ ರೀತಿಯ ಒಂದು ಫಿನಾನ್ಷಿಯಲ್ ಸಪೋರ್ಟ್ ಇಲ್ಲದೆ ಇರುವಂಥ ನಿಮ್ಮಂಥ ಶಿಕ್ಷಣ ಸಂಸ್ಥೆಗಳು ಇವತ್ತಿನ ತನಕ, ಲಾಕ್ಡೌನ್ ಮುಗಿದ ನಂತರದ ಇವತ್ತಿನ ಒಂದು 5-6 ತಿಂಗಳ ಅವಧಿ ಇದೆ ಅಲ್ವಾ, ನೀವು ಎದುರಿಸಿದ ಸವಾಲುಗಳು, ಕಷ್ಟಗಳು, ನಷ್ಟಗಳು ಏನು ಸರ್? ಆ್ಯಕ್ಚುಲಿ ಕೊರೋನಾ ಬಂದ ತಕ್ಷಣ ಶಾಲೆ ಮಾರ್ಚ್ನಲ್ಲಿ ಲಾಕ್ಡೌನ್ ಆಯಿತು. ಹೌದು, ಲಾಕ್ಡೌನ್ ಆದರೂ ನಮ್ಮಂಥ ಅನುದಾನ ರಹಿತ ಶಾಲೆಗಳು ನಾವು ಏನು ಮಾಡಿದ್ದೇವೆ ಅಂತ ಹೇಳಿದರೆ, ಮನೆಯಲ್ಲಿ ಕೂತು ಆನ್ಲೈನಲ್ಲಿ ಯೂಟ್ಯೂಬ್ನಲ್ಲಿ ಕ್ಯಾಪ್ಚರ್ ಮಾಡಿ ನಾವು ಮಕ್ಕಳಿಗೆ ಕಲಿಸುವಂಥ ಎಜುಕೇಷನ್ ಕಲಿಸುವಂಥ ವ್ಯವಸ್ಥೆ ನಾವು ಮಾಡಿದ್ದೇವೆ. ಎಸ್, ಈ ಕರೋನಾ ಟೈಮ್ನಲ್ಲಿ ನಾವು ಹೈಯೆಸ್ಟ್ ಎಜುಕೇಷನ್ ಕೊಟ್ಟಿದ್ದೇವೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ರಿಯಲ್ ಸಂದರ್ಭದಲ್ಲಿ ಪ್ರತಿ ವರ್ಷ ನಾವು ಏನು ಸ್ಕೂಲ್ ನಡೆಸ್ತಾ ಇದ್ವಿ ಅದಕ್ಕಿಂತ ಜಾಸ್ತಿ ನಾವು ಈ ವರ್ಷ ಕೆಲಸ ಜಾಸ್ತಿ ಮಾಡಿದ್ದೇವೆ. ಯಾಕಂತ ಹೇಳಿದರೆ ಎಜುಕೇಷನ್ ನಮಗೆ ಒಂದು ಸವಾಲು ಏನಿದೆ ಅಂತ ಹೇಳಿದ್ರೆ, ಪ್ರೈವೇಟ್ ಅನುದಾನ ರಹಿತ ಶಾಲೆಗೆ ಒಂದು ಸವಾಲು ಏನಂತ ಹೇಳಿದ್ರೆ, ಪ್ರತಿ ವರ್ಷ ನಮ್ಮ ರಿಸಲ್ಟ್ ಓರಿಯೆಂಟೇಷನ್ 100% ರಿಸಲ್ಟ್ ಬರಬೇಕು, ರ್ಯಾಂಕ್ ಬರಬೇಕು ಅನ್ನೋ ಒಂದು ವ್ಯವಸ್ಥೆ. ಆ ಪ್ರದೇಶದ ಗ್ರಾಮೀಣ ಪ್ರದೇಶ ಇರಬಹುದು ಅಥವಾ ನಗರ ಪ್ರದೇಶ ಇರಬಹುದು, ಅಲ್ಲಿಯ ಪೋಷಕರ ಮತ್ತು ವಿದ್ಯಾರ್ಥಿಗಳ ಒಂದು ವಿಶ್ವಾಸ ಗಳಿಸ್ಕೊಳ್ಬೇಕು. ನೀವು ಗಳಿಸ್ಕೋಬೇಕಾದ್ರೆ ನಮ್ಗೆ ರಿಸಲ್ಟ್ ಒಳ್ಳೆ ಬರಬೇಕು. ರಿಸಲ್ಟ್ ಒಳ್ಳೆ ಬಂದ್ರೆ ಮಾತ್ರ ನಮ್ಗೆ ಶಾಲೆ ಮೇಲೆ ಅಡ್ಮಿಷನ್ ಚೆನ್ನಾಗಿ ಆಗುತ್ತೆ, ಶಾಲೆ ಮೇಲೆ ವಿಶ್ವಾಸ ಬರುತ್ತೆ. ಅದಕ್ಕೆ ನಾವ್ ಏನ್ ಮಾಡಿದೀವಿ ಅಂತ ಹೇಳಿದ್ರೆ, ಶಾಲೆಗೆ ಟೀಚರ್ಸ್ ಯಾವಾಗ ಎಲ್ಲಿ ತನಕ ನಮ್ಮ ಶಾಲೆ ಲಾಕ್ಡೌನ್ ಇತ್ತು ಅವಾಗ ನಾವು ಏನ್ ಮಾಡಿದ್ವಿ, ಗೌರ್ಮೆಂಟ್ ಹೇಳದೇ ಇದ್ರು ಸೊ ಮನೆಯಲ್ಲಿ ನಮ್ಮ ಟೀಚರ್ಸ್ ಪೋರ್ಷನ್ ರೆಡಿ ಮಾಡಿ ವಾಟ್ಸಪ್ ನಲ್ಲಿ ಕಳಿಸಿ ಮಕ್ಕಳು ಅದನ್ನು ನೋಡಿ ಓದಿ ಬರುವಂತ ಒಂದು ಕೆಲಸ. ಆ ಟೈಮ್ನಲ್ಲಿ ಅವರಿಗೆ ರಿಲ್ಯಾಕ್ಸ್ ಟೈಮ್ ನಾವು ಬಿಡ್ಲಿಲ್ಲ. ಅಲ್ಲಿ ಸುಧಾ ಅವರು ತಮ್ಮ ವರ್ಕ್ ಮಾಡಂತ. ಆಮೇಲೆ ಶಾಲೆ ಸ್ಟಾರ್ಟ್ ಆದ ಮೇಲೆ ಶಾಲೆಗೆ ಟೀಚರ್ಸ್ ಬಂದು ಬೋರ್ಡಿನಲ್ಲಿ ಹೇಗೆ ಮಕ್ಕಳು ಎದುರಲ್ಲಿ ಕೂತ್ಕೊಂಡು ಕಲಿಸ್ತಾರೆ ಟೀಚರ್ಸ್, ಅದೇ ರೀತಿ ಮಕ್ಕಳನ್ನ ಬೋರ್ಡಲ್ಲಿ ಕಲಿಸಿ ಅದನ್ನ ಯೂಟ್ಯೂಬ್ನಲ್ಲಿ ನಾವು ಕಲೆಕ್ಟ್ ಮಾಡಿ ಅದನ್ನ ಮಕ್ಕಳಿಗೆ ಕಳಿಸಿ ಮಕ್ಕಳಿಂದ ಏನೇನು ಕ್ವಶನ್ಸ್ ಆನ್ಸರ್ಸ್ ಬರುವಂತ ವ್ಯವಸ್ಥೆ ಸುಧಾ ನಾವು ಮಾಡಿದ್ದೇವೆ. ಅಂದ್ರೆ ಅದರ ಅರ್ಥ ಏನಂತ ಹೇಳಿದ್ರೆ, ಕೊರೋನಾ ಒಂದು ಹೊಸ ಯುಗ ಸ್ಟಾರ್ಟ್ ಮಾಡಿದೆ. ಎಲ್ಲರಿಗೂ ಒಂದು ಮಾನವೀಯತೆ ತೋರಿಸಲಿಕ್ಕೆ ಒಂದು ಒಳ್ಳೆ ಒಂದು ಉದಾಹರಣೆ ಅಂದ್ರೆ ಕೊರೋನಾ. ಯಾಕಂತ ಹೇಳಿದ್ರೆ ಇಷ್ಟು ವರ್ಷ ಮಕ್ಕಳಲ್ಲೂ
ಟೀಚರ್ಸ್ ಕಲಿಸ್ತಾ ಇದ್ರು, ಮಕ್ಕಳು ಟೀಚರ್ಸ್ ಒಳ್ಳೆ ಕಲಿಸ್ತಾರ ಇಲ್ಲೋ ಅಂತ ಅನ್ನುವಂಥ ಭಾವನೆ ಬರ್ತಿತ್ತು. ಈ ಸಲ ಏನಾಗಿದೆ ಅಂತಂದ್ರೆ ಮಕ್ಕಳಿಗೆ ನಾವು ಯೂಟ್ಯೂಬ್ನಲ್ಲಿ ಕಳಿಸಿದಂಥ ಟೀಚರ್ಸ್ ಕಲಿಸಿದಂಥ ಒಂದು ಪಾಠವನ್ನ ತಂದೆ ತಾಯಿಂದರು ನೋಡಿ ಆ ಟೀಚರ್ಸ್ ಒಳ್ಳೆ ಇದ್ದಾರಾ ಇಲ್ವಾ, ಆ ಸಂಸ್ಥೆಯಲ್ಲಿ ಒಳ್ಳೆ ಕೆಲಸ ಆಗ್ತಾ ಇದೆ ಇಲ್ವಾ, ಎಷ್ಟು ಪೇರೆಂಟ್ಸಿಗೆ ಖುಷಿಯಾಗಿದೆ ಅಂತ ಹೇಳಿದ್ರೆ ನಿಮ್ಮ ಟೀಚರ್ಸ್ ಅಂದರೆ ಟೀಚರ್ಸಿಗೆ ಒಂದು ಭಯ. ಯಾಕೆ ನಾನು ಕಲಿಸಿದಂತ ಬರೀ ಮಕ್ಕಳು ಮಾತ್ರ ನೋಡೋದಲ್ಲ, ಮಕ್ಕಳೊಟ್ಟಿಗೆ ತಂದೆ ತಾಯಿಂದಿರು ನೋಡ್ತಾರೆ, ತಂದೆ ತಾಯಿಂದಿರು ತಮ್ಮ ಅವರೊಟ್ಟಿಗೆ ಅವ್ರ ಅಕ್ಕಂದಿರು ಅವ್ರ ಭಾವಂದಿರು. ಆನ್ಲೈನ್ ಕ್ಲಾಸ್ ಆಗುವಾಗ ಆ ಮಗು ಇಲ್ಲಿ ಕೂತ್ಕೊಂಡ್ರೆ ಮಗುವಿನ ಹಿಂದೆ ಆಚೆ ಈಚೆ ಎಲ್ಲರೂ ಇರ್ತಾರೆ. ಆವಾಗ ಇವರು 100% ಪ್ರಿಪರೇಷನ್ ಆಗಿ ಬಂದು ಕಲಿಸ್ಬೇಕು. ಮತ್ತೆ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿತ್ತು ಅಂತ ಹೇಳಿದ್ರೆ ಮಕ್ಕಳು ಶಾಲೆಯಲ್ಲಿ ಕುಳಿತುಕೊಂಡು ಹೇಗೆ ಕಲಿತಾರ ಅದಕ್ಕಿಂತ ಜಾಸ್ತಿ ನಾವು ಕೆಲಸ ಮಾಡಿ ಯೂಟ್ಯೂಬ್ ನಲ್ಲಿ ಕಲಿಸಿ ಸೃಷ್ಟಿ ಮಾಡಿ ನಾವು ಮಾಡಿದ್ದೇವೆ. ಈ ತರ ಕೆಲಸ ಅನುದಾನ ರಹಿತ ಶಾಲೆಗಳು ಮಾತ್ರ ಮಾಡಿದ್ದಾರೆ. ಗವರ್ಮೆಂಟ್ ಶಾಲೆಯಲ್ಲಿ ಯಾವ ಕೆಲಸ ಆದ್ರೆ ಗವರ್ಮೆಂಟ್ ನವರು ಬರೇ ಟೀಚರ್ಸ್ ಅವರು ಸಂಬಳ ಮಾತ್ರ ತಗೊಂಡಿದ್ದಾರೆ. ಸಂಬಳ ಮಾತ್ರ ತಗೊಂಡಿದ್ದಾರೆ, ರಜೆಯಲ್ಲಿ ಇದ್ರು ಸಂಬಳ ತಗೊಂಡಿದ್ದಾರೆ, ಮನೆಯಲ್ಲಿ ಕೂತ್ಕೊಂಡು ಇವತ್ತಿಗೂ ಇಲ್ಲಿ ತನಕ ಗವರ್ಮೆಂಟ್ ಶಾಲೆಯಲ್ಲಿ ಕೆಲವೊಂದು ಶಾಲೆಯಲ್ಲಿ ಪೂರ್ತಿ ಓಪನ್ ಆಗಲ್ಲ. ಅಂದ್ರೆ ಅವ್ರಿಗೆ ಯಾಕಂದ್ರೆ ಅವರಿಗೆ ರಿಸಲ್ಟ್ ಓರಿಯೆಂಟೇಷನ್ ಅಗತ್ಯವೇ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವು ದಿನದ ತರಗತಿ ನಡೆದರಾಯ್ತು ಅಂತ ಪರಿಸ್ಥಿತಿ ಸುಧಾರ ಅದನ್ನು ಮಾಡಿದ್ದೇವೆ. ಅದಾದ ಮೇಲೆ ಆನ್ಲೈನ್ ಕ್ಲಾಸ್ ನಲ್ಲಿ ನಾವು ಯೂಟ್ಯೂಬ್ ನಲ್ಲಿ ಹಾಕಿದ್ದು ಕ್ವಶನ್ಸ್ ಅನ್ನ ಎಕ್ಸಾಮ್ ಮಾಡಿದ್ದೇವೆ. ಈಗ ಏನ್ ಗವರ್ಮೆಂಟ್ ಸರ್ಕ್ಯುಲರ್ ಕೊಟ್ಟಿದೆ ಅದಕ್ಕಿಂತ ಜಾಸ್ತಿ ಎಕ್ಸಾಮ್ ನಾವು FA1 FA2 ಈಗಲೇ ಆಲ್ರೆಡಿ ಮುಗಿಸಿದೆ. ಯಾಕೆ ನಾವು ಅಂದ್ರೆ ಅದರ ಅರ್ಥ ಏನಂತ ಹೇಳಿದ್ರೆ ಟೀಚರ್ಸ್ 100% ಯಾವಾಗ ಸ್ಕೂಲು ಜುಲೈಯಿಂದ ಏನು ಕೊರೋನಾ ಮುಗಿದ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡೋದಂತ ಹೇಳಿದಾಗಿಂದ ಶಾಲೆ ಪ್ರತಿಯೊಂದು ಟೀಚರ್ಸ್ ಬಂದಿದ್ದಾರೆ. ಅವರಿಗೆ ನಾವು ತಕ್ಕಂತೆ ಸಂಬಳ ಕೊಡಲೇಬೇಕು. ಇದು 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 ಒಂದು ವಿಚಾರ ಇಲ್ಲಿ ಏನು ವೀಕ್ಷಕರು ಗಮನಿಸಬೇಕಾದಂಥದ್ದು, ಬಹುತೇಕ ಮಂದಿಯ ಅನುಭವಕ್ಕೆ ಬಂದಿರುವಂಥ ವಿಚಾರ ಕೂಡ. ಯಾಕಂತ ಹೇಳಿದ್ರೆ ರೇವಣ್ಕರ್ ಅವರು ಹೇಳಿದಂಥ ಒಂದು ಮಾತು, ನಾವು ಆನ್ಲೈನ್ ಮೂಲಕ ತರಗತಿ ನಡೆಸುವಂಥದ್ದು ಅಥವಾ ತರಗತಿಗಳಲ್ಲಿ ಏನು ಪಾಠ ಮಾಡಿ ಅದನ್ನು ರೆಕಾರ್ಡ್ ಮಾಡಿ ಆಮೇಲೆ ಅದನ್ನು ಯೂಟ್ಯೂಬ್ ಮೂಲಕ ಅದನ್ನು ಆ ಮಕ್ಕಳಿಗೆ ಲಭಿಸುವಂಥ ಒಂದು ವ್ಯವಸ್ಥೆ ಮಾಡಿದ್ರಿಂದ ನಮ್ಮ ಶಿಕ್ಷಕರು ಮಾಡುವಂಥ ಒಂದು ಪಾಠ ಅಥವಾ ಅವರೊಂದು ಟ್ಯಾಲೆಂಟ್, ಅವರ ಸಾಮರ್ಥ್ಯ ಎಲ್ಲವನ್ನು ಕೂಡ ಆ ಪೋಷಕರು ನೋಡುವಂತಾಯ್ತು. ಪೋಷಕರು ಅವರ ಸಂಬಂಧಿಗಳು ನೋಡುವಂತ ಪರಿಸ್ಥಿತಿ. ಇಲ್ಲಾಂದ್ರೆ ಸಾಮಾನ್ಯ ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳು ಮಾತ್ರ ನೋಡ್ತಾ ಇದ್ದಾರೆ. ಮಕ್ಕಳು ಸ್ವಲ್ಪ ರಿಸಲ್ಟ್ ಕಡಿಮೆ ಬಂದ್ರೆ ಇವರು ರೇವಣ್ಕರ್ ಅವರು ಮರುದಿವಸ ಪೋಷಕರನ್ನು ಕರೆದು ನೋಡಿ ಮಗು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಂತ ಹೇಳಿದ್ರೆ ಫಸ್ಟಿಗೆ ಪೋಷಕರು ಹೇಳುವಂತದ್ದು ನೀವು ಸರಿಯಾಗಿ ಕಲಿಸ್ಲಿಲ್ಲ. ಈಗ ಪೋಷಕರು ಹೇಳ್ತಾ ಇದ್ದಾರೆ, ಮೊನ್ನೆ ನಾವು ಮೀಟಿಂಗ್ ಮಾಡಿದ್ವಿ, ಪೋಷಕರು ಹೇಳ್ತಾರೆ ಸರ್ ನಿಮ್ಮ ಟೀಚರ್ಸ್ ಬಹಳ ಒಳ್ಳೆ ಇದ್ದಾರೆ, ಈ ತರ ಕಲಿಸಿದ್ದು ಇಷ್ಟು ಒಳ್ಳೆ ರೀತಿಯಿಂದ ನೀವು ಕಲಿಸ್ತೀರಾ ನಮ್ಗೆ ಈಗ ಗೊತ್ತಾಗಿದೆ. ನಾವು ಇಷ್ಟು 15 ವರ್ಷ ನಿಮ್ಮ ಮಗು ನಿಮ್ಮ ಶಾಲೆಯಲ್ಲಿ ಇದ್ರು ಇಷ್ಟು ತನಕ ನಾವು ಟೀಚರ್ಸ್ ಯಾವ ರೀತಿಯಾಗಿ ಕಲಿಸಿದಾರೆ ನೋಡ್ಲಿಲ್ಲ. ಇದೊಂದು ಬಹಳ ಒಳ್ಳೆ ವರ್ಕ್ ಮಾಡಿ ನೀವು ಇದು ಮಾಡಿದ್ದೀರಾ. ಇನ್ನು ಕೂಡ ಗ್ರಾಮೀಣ ಭಾಗದ ಜನಕ್ಕೆ ತುಂಬಾ ಖುಷಿ ಆಗಿದೆ, ಭಯಂಕರ ಖುಷಿ ಆಗಿದೆ. ಭಯಂಕರ ಇವನ್ ಪ್ರೀತಿ ಕೊಡುವವರು ಕೆಲವು ಜನರಿಗೆ ಕಷ್ಟ ಇದ್ದವರಿಗೆ, ಮೊಬೈಲ್ ಇಲ್ಲದೆ ಇದ್ದವರಿಗೆ ಮೊಬೈಲ್ ಅಕ್ಕಪಕ್ಕ ಮನೆಯಲ್ಲಿ ಒಟ್ಟಿಗೆ ಕೂಡಿಸ್ಕೊಂಡು ಸುಧಾ ನಾವು ಕೆಲಸ ಮಾಡಿಸಿದ್ದೇವೆ ಆತರ. ಮತ್ತೆ ಈಗ ವಿದ್ಯಾಗಮನ ಮಾಡಿದ ಗವರ್ಮೆಂಟ್ ವಿದ್ಯಾಗಮನ ಸ್ಟಾರ್ಟ್ ಮಾಡಿದ ಮೇಲೆ ಮನೆಗೆ ಹೋಗಿ ಕಲಿಸಿದ್ದೇವೆ ನಮ್ಮ ಟೀಚರ್ಸ್ ನೋಡಿ. ಯಾವುದೇ ಒಂದು ಶಿಕ್ಷಣ ಬೆಳೆದೇ ಇದ್ರೆ ದೇಶ ಬೆಳೆಯುವುದಿಲ್ಲ. ಶಿಕ್ಷಣ ಇದ್ರೆ ಮಾತ್ರ ಈ ದೇಶ ಬೆಳೀಲಿಕ್ಕೆ ಸಾಧ್ಯ ಉಂಟು. ಶಿಕ್ಷಣ ಕ್ಷೇತ್ರದಲ್ಲಿ ಎಷ್ಟು ತೊಂದರೆ ಆಗಿದೆ ಅಂತ ಹೇಳಿದ್ರೆ ನಮಗೆ ಭಾರಿ ಬೇಜಾರಾಗ್ತಾ ಇದೆ. ಯಾಕಂದ್ರೆ ಶಿಕ್ಷಣ ಇದ್ರೆ ಪ್ರತಿಯೊಬ್ಬ ಮನುಷ್ಯ ಒಂದು ಇಂಪ್ರೂವ್ಮೆಂಟ್ ಆಗ್ಬೇಕಾದ್ರೆ ಎಷ್ಟೇ ಅವನು ಹಣವಂತ ಇರ್ಲಿ ಏನಿದ್ರೆ ಶಿಕ್ಷಣ ಇದ್ರೆ ಮಾತ್ರ ಎಲ್ಲವೂ ಸಾಧ್ಯ. ಅಂತೂ ಒಂದು ವಿಚಾರ ಇಲ್ಲಿ ಸ್ಪಷ್ಟವಾಯ್ತು. ಯಾಕಂತ ಹೇಳಿದ್ರೆ ಈಗ ನಿಮ್ಮಂತ ಗ್ರಾಮೀಣ ಭಾಗದ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳು ತುಂಬಾ ಇದ್ದಾವೆ. ಒಂದು ಅವರಿಗೆ ಬಾರಿ ಈ ತನಕ ಅವರು ಇರ್ಬೋದು ಅಥವಾ ನಗರದಲ್ಲಿರುವಂತ ಅನುದಾನ ರಹಿತ ಶಾಲೆಯ ಪೋಷಕರು ಕೂಡ ಇರ್ಬೋದು. ಏನೋ ಶಿಕ್ಷಣ ಸಂಸ್ಥೆಯವರಿಗೆ ಸಿಕ್ಕಾಪಟ್ಟೆ ದುಡ್ಡು ಉಂಟು, ಬೇಕಾದಾಗ ಅನುಕೂಲ ಪ್ರಕಾರ ಬೇಕಾದಾಗಿ ಮಾಡಿಕೊಳ್ತಾರೆ ಅಂತ. ಆದರೆ ಈ ಬಹುಶಃ ಕೊರೋನಾದ ಕಾಲಾವಧಿ ಆ ಪೋಷಕರಿಗೆ ಕೂಡ ಒಂದಷ್ಟು ಮನವರಿಕೆ ಮಾಡಿರಬಹುದು ನಿಮ್ಮ ಕಷ್ಟಗಳನ್ನು. ನಾವು ಯಾವ ರೀತಿಯಾಗಿ ಈಗಲೂ ಹೇಳ್ತಾರೆ ಮನವರಿಕೆ ಹೇಗೆ ನೋಡಿ. ಟೀಚರ್ಸ್ಗೆ ನಾವು ಸ್ಯಾಲರಿ ಕೊಡಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಟ್ಯಾಕ್ಸ್ ಕಟ್ಟಬೇಕು. ಗವರ್ಮೆಂಟ್ ಇಂದ ಯಾವ ಸವಲತ್ತುಗಳು ಕೊಡಲಿಲ್ಲ, ಟ್ಯಾಕ್ಸ್ ಬಿಡ್ಲಿಲ್ಲ. ಕೊರೋನಾ ಟೈಮ್ ನಲ್ಲಿ ಅಟ್ಲೀಸ್ಟ್ 2.5-3 ತಿಂಗಳು ಗವರ್ಮೆಂಟ್ ಟ್ಯಾಕ್ಸ್ ಬಿಡ್ಬೋದಿತ್ತು, ನೀರಿನ ಬಿಲ್ ಬಿಡ್ಬೋದಿತ್ತು, ಕರೆಂಟ್ ಬಿಲ್ ಬಿಡ್ಬೋದಿತ್ತು. ನೀವು ಬಿಟ್ಟು ನಾವು ಎಲ್ಲ ಬಿಡ್ಲಿಕ್ಕೆ ರೆಡಿ ಇದ್ದೇವೆ. ಎಲ್ಲವನ್ನೂ ನಾವು ವ್ಯವಸ್ಥೆ ಮಾಡಿದ್ರೆ ಮಾತ್ರ. ಮತ್ತೆ ಯಾವುದೇ ಟೀಚರ್ಸ್ಗೆ ಪ್ರತಿ ತಿಂಗಳು 10ನೇ ತಾರೀಕು ಸ್ಯಾಲರಿ ಕೊಡದಿದ್ರೆ ನಮ್ಮ ಎಜುಕೇಶನ್ ವ್ಯವಸ್ಥೆ ಹಾಳಾಗ್ತದೆ. ದಟ್ ಇಸ್ ವೆರಿ. ಯಾಕಂದ್ರೆ ಅವರಿಗೂ ಪಾಠ ಮಾಡುವವರು ತುಂಬಾ ನೆಮ್ಮದಿಯಿಂದ, ತುಂಬಾ ಖುಷಿಯಿಂದ, ತುಂಬಾ ಲವಲವಿಕೆಯಿಂದ ಪಾಠ ಮಾಡಿದ್ರೆ ಅದು 100% ಸಕ್ಸಸ್ ಡೆಫಿನೆಟ್ಲಿ. ಯಾಕಂದ್ರೆ ಅವ್ರಿಗೆ ಹೊಟ್ಟೆ ಹೊಡೆದ್ರೆ ನಾವು ಒಳ್ಳೇದಾಗುದಿಲ್ಲ.
ಟೀಚರ್ಸ್ ಅಂದ್ರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ. ಬಸವಣ್ಣನ ಬಸವಣ್ಣನ ವಚನಗಾರರು ಹೇಳಿರುವಂತ ಮಾತು. ಅಂತ ಒಂದು ಗುರು ಅಂತ ಹೇಳಿದ್ರೆ ಆಕ್ಚುಲಿ ಈ ಜಗತ್ತಿನಲ್ಲಿ ಫಸ್ಟ್ ತಾಯಿ ದೇವರು, ಆಮೇಲೆ ತಂದೆ, ಆಮೇಲೆ ಗುರು. ಗುರುದೇವ ಭವ ಪ್ರತಿಯೊಂದು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ್ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಇಂತಹ ಗುರುವಿನ ಸ್ಥಾನದಲ್ಲಿ ನಾವು ಈ ದೇವರನ್ನು ನಾವು ಇಟ್ಟಿದ್ದೇವೆ. ಇವನ್ ರಾಷ್ಟ್ರಪತಿ ಆದ್ರೂ ಸುಧಾ ಅವ್ರು ಫಸ್ಟ್ ರಾಷ್ಟ್ರಪತಿ ಆದ ತಕ್ಷಣ ಗುರುವಿಗೆ ನಮಸ್ಕಾರ ಮಾಡಿ ರಾಷ್ಟ್ರಪತಿ ಸ್ಥಾನಕ್ಕೆ ಹೋಗಿ ಕೂತ್ಕೊಳ್ತಾರೆ. ಅಂದ್ರೆ ಗುರು ಕಲಿಸಿದ್ಗೋಸ್ಕರ ನಾನು ಇವತ್ತು ರಾಷ್ಟ್ರಪತಿ ಆಗಿದ್ದೇನೆ. ಇವತ್ತು ನಾನು ಇಲ್ಲಿ ಕೂತ್ಕೊಳ್ಬೇಕಾದ್ರೆ ನನ್ನ ಗುರುವಿನ ನಾನು ನಂಬಲೇಬೇಕು, ನೆನೆಯಲೇಬೇಕು. ಗುರುವಿನ ಗುಲಾಮನಾಗೋದ, ಗುರುವಿನ ಒಂದು ಪಾತ್ರದ ಆಶೀರ್ವಾದ ಇಲ್ದಿದ್ರೆ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ. ಮತ್ತೆ ಗುರುವಿನ ಶಾಪ ಇದೆಯಲ್ಲ, ಅದು ದೊಡ್ಡ ಶಾಪ. ಗುರುವಿನ ಜೊತೆಗೆ ಒಂದು ಪ್ರೀತಿ ವಿಶ್ವಾಸದಿಂದ ನಡ್ಕೊಳ್ಬೇಕು. ಇದು ರೇವಣ್ಕರ್ ಅವರೇ, ನೀವು ಕಲಿಯುವ ನಿಮ್ಮ ಬಾಲ್ಯದ ದಿನಗಳು ಹೇಗಿತ್ತು ಅಂತ ಸುಮ್ಮನೆ ನಾವೀಗ ನೆನಪು ಮಾಡಿಕೊಳ್ಳೋದು. ಆಮೇಲೆ ನಮಗೆ ಇನ್ನೂ ಅನೇಕ ವಿಚಾರಗಳ ಬಗ್ಗೆ ಇವತ್ತಿನ ವಿಚಾರಗಳು. ನಮ್ಮ ಬಾಲ್ಯದಲ್ಲಿ ಕರೆಂಟ್ ಇಲ್ಲಾಗಿತ್ತು, ಮೇಣದ ಬತ್ತಿನೂ ಇಲ್ಲ. ಒಂದು ಬಾಟ್ಲಲ್ಲಿ ಚಿಮಣಿ ಎಣ್ಣೆ ಹಾಕಿ ಅದನ್ನು ಹೊಟ್ಟೆ ಮಾಡಿ ಅದಕ್ಕೆ ಬತ್ತಿ ಹಾಕಿ ನಾವು ಕಲ್ತದ್ದು. 4 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. 4 ಕಿಲೋಮೀಟರ್ ಯೂನಿಫಾರ್ಮ್ ಇಲ್ಲ, ಚಡ್ಡಿ ಅಂಗಿಯಲ್ಲಿ ಕಲಿಬೇಕು. ಅದರಲ್ಲಿ ನಾವು ಕಲಿಬೇಕಾದ್ರೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ಗದ್ದೆಯಲ್ಲಿ ಭತ್ತ ಕಟ್ ಮಾಡಿರ್ತಾರೆ. ಭತ್ತ ಕಟ್ ಮಾಡಿದ್ಮೇಲೆ ಕದ್ರ ಬಿದ್ದಿರ್ತದೆ. ಕದ್ರವನ್ನು ಹೆಕ್ಕಿ ಅದನ್ನ ಅವಲಕ್ಕಿ ಮಾಡಿ ಅದನ್ನು ಮಾರಿ ಸೆಕೆಂಡ್ ಹ್ಯಾಂಡ್ ಬುಕ್ ತಗೊಂಡು ನಾವು ಕಲ್ತದ್ದು. ಆವಾಗ ಒಂದ್ ದಿವಸ ರಜೆ ಮಾಡಿದ್ರೆ, ಯಾವ ಊರಲ್ಲಿ, ಹಿರೇಗುತ್ತಿ ಅಂತ ಕುಮಟಾ ತಾಲೂಕಿನ, ಕಾರವಾರದ ಡಿಸ್ಟ್ರಿಕ್ಟ್ ನಲ್ಲಿ ಕುಮಟಾ ತಾಲೂಕಿನಲ್ಲಿ ಹಿರೇಗುತ್ತಿ ಅಂತ ಒಂದು ಹಳ್ಳಿ ಪ್ರದೇಶದಲ್ಲಿ ನಾನು ಕಲ್ತಿದ್ದೆ. ಇವತ್ತಿಗೂ ನನಗೆ ನೆನಪಿದೆ. ಇವತ್ತಿನ ನನ್ನ ಹೃದಯದಲ್ಲಿ ನಾನು ಇಟ್ಕೊಂಡಿದ್ದೇನೆ. ನಾನು ಎಷ್ಟು ಕಷ್ಟಪಟ್ಟು ಕಲಿತು ನನ್ನ ಒಂದು ಹೆಡ್ ಮಾಸ್ಟರ್ ಆಗಲಿ ಮಾಸ್ಟರ್ ಇವತ್ತು ಕಲಿಸಿದ್ದಕ್ಕೆ ನಾನು ಈ ಸ್ಥಾನದಲ್ಲಿ ಬಂದಿದ್ದೇನಲ್ಲ. ಇವತ್ತಿಗೂ ನನ್ನ ವಾಸಸ್ಥಾನಕ್ಕೆ ನಾನು ಹೋದರೆ ನನಗೆ ಎಲ್ಲ ನನ್ನ ಮಾಸ್ಟರ್ ಬಂದು ನನ್ನ ಮೇಲೆ ಬಹಳ ಪ್ರೀತಿ. ನೀನು ಆ ಟೈಮ್ನಲ್ಲಿ ಏನು ಕಲೀಲಿಕ್ಕೆ ಅಷ್ಟು ಹುಷಾರಿಲ್ದಿದ್ದರೂ ಸುತ್ತ ಇವತ್ತಿನ ಈ ಸ್ಥಾನದಲ್ಲಿ ಬಂದಿದೆ ಅಂತ ಹೇಳಿದ್ರೆ ನಿನ್ನ ಒಂದು ಭಾಗ್ಯ ಅಂತ ಹೇಳ್ತಿದ್ರು. ಅವರ ಆಶೀರ್ವಾದ ಡೆಫಿನೆಟ್ಲಿ. ಯಾಕಂದ್ರೆ ಮನುಷ್ಯನಲ್ಲಿ ಹಣ ಇಂಪಾರ್ಟೆಂಟ್ ಅಲ್ಲ. ಹಣ ಇದ್ದವನು ಏನು ಮಾಡೋದಿಲ್ಲ, ಹಣ ಇಲ್ಲದಿದ್ದವನೇ ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಅತ್ಯಂತ ಒಂದು ಗ್ರಾಮೀಣ ಭಾಗದಿಂದ ಬಂದು ತುಂಬ ಶ್ರಮಪಟ್ಟು ಶಿಕ್ಷಣವನ್ನು ಪಡೆದು ಮತ್ತು ಒಂದು ಬದುಕಿನಲ್ಲಿ ಒಂದು ಶ್ರಮಪಟ್ಟು ಯಶಸ್ಸು ಸಾಧಿಸಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದಂಥ ಒಂದು ಇದಿದೆಯಲ್ಲ ಮಾರ್ಗ ಪಥ, ಅದು ದೇವರ ಆಶೀರ್ವಾದವೇ ಮತ್ತೆ ನಮ್ಮ ಕಲಿಸಿದಂಥ ಗುರುಗಳ ಆಶೀರ್ವಾದವೇ. ಎಸ್ ನಾನು ರೇವಣ್ಕರ್ ಅವರ ಜೊತೆಗೆ ಪ್ರಸಕ್ತ ಕಾಲದ ಶಿಕ್ಷಣ ಸಂಸ್ಥೆಗಳು ಅವರು ಸೇರಿಸಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳು ಎದುರಿಸ್ತಾ ಇರುವಂಥ ಇವತ್ತಿನ ಅತ್ಯಂತ ತುರ್ತು ಸಮಸ್ಯೆ ಏನಿದೆ ಈ ವಿಚಾರವಾಗಿ ನಾವು ಮಾತಾಡ್ತೇನೆ. ಆ ನಡುವಿನ ಸಣ್ಣ ಬ್ರೇಕ್ ತಗೊಳ್ತೇವೆ. ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳು ಎದುರಿಸ್ತಾ ಇರುವಂತಹ ಪ್ರಸಕ್ತ ಕಾಲದ ಅಥವಾ ಈ ಒಂದು ಕ್ಷಣದ ಅಥವಾ ಈ ಕ್ಷಣದ ತುರ್ತು ಆ ಸಮಸ್ಯೆಗಳಿಗೆ ಏನು ಈ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಂಗಳೂರಿನ ಮುಡಿಪು ಸೂರಜ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಅವರು ನಮ್ಮ ಜೊತೆಗಿದ್ದಾರೆ. ನಾನು ಅವರ ಜೊತೆಗೆ ಮಾತುಕತೆಯನ್ನು ಮತ್ತೆ ಮುಂದುವರಿಸುವ ಸಂದರ್ಭದಲ್ಲಿ ಅವರು ಈ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳ ಅದರ ಕೂಡ PU ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿದ್ದಾರೆ. ಇದು ರೇವಣ್ಕರ್ ಅವರೇ, ಈಗ ಆಫ್ಟರ್ ಕೊರೋನಾ ನೀವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದ್ದೀರಿ, ಎಲ್ಲರಿಗೂ ಗೊತ್ತಿರುವಂಥದ್ದೇ. ಈಗ ಏನು ಈಗ ಸರ್ಕಾರದ ಮೇಲೆ ನೀವು ಮಂಡಿಸ್ತಾ ಇರುವಂಥ ಬೇಡಿಕೆ ಏನು, ಅಥವಾ ಏನೆಲ್ಲ ನಿಮಗೆ ಈಗ ತುರ್ತಾಗಿ ನಿಮಗೆ ಸಮಸ್ಯೆಗಳು ಅಂತ ಎದುರಾಗ್ತಾ ಉಂಟು ಅಂತ ಈ ಕ್ಷಣಕ್ಕೆ ಇವತ್ತಿನ ಸನ್ನಿವೇಶದಲ್ಲಿ? ಶಿಕ್ಷಣ ಅನ್ನೋದು ಮಾರಾಟ ಅಲ್ಲ. ಶಿಕ್ಷಣ ಅನ್ನೋದು ಒಂದು ದೈವಿಕ ಶಕ್ತಿ. ಇದು ಗಮನಿಸಬೇಕು. ಒಂದು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಅಥವಾ ಒಂದು ಶಿಕ್ಷಣ ಸಂಸ್ಥೆಯ ಮಾಲೀಕರು ಹೇಳ್ತಾ ಇರುವಂತ ಒಂದು ಆದರ್ಶಮಯವಾದ ಒಂದು ಮಾತಿದ್ದು. ಹೇಳಿ ಸರ್, ಯಾರು ಹೇಳೋದಿಲ್ಲ. ನೋಡಿ, ಕೊರೋನಾ ಬಂದದ್ದು ಒಂದು ಲೆಕ್ಕದಲ್ಲಿ ಒಳ್ಳೇದು ಆಗಿದೆ, ಒಂದು ಲೆಕ್ಕದಲ್ಲಿ ಕೆಟ್ಟದ್ದು ಆಗಿದೆ. ವರವೂ ಹೌದು, ಶಾಪವೂ ಹೌದು. ಕೆಲವೊಂದು ಜನರಿಗೆ ಬುದ್ಧಿನೂ ಬಂದಿದೆ, ಕೆಲವೊಂದು ಜನರಿಗೆ ಬುದ್ಧಿ ಹೋಗಿದೆ.
ಕೆಲವರಿಗೆ ಹೊಸ ಅನ್ವೇಷಣೆಗಳನ್ನು ಮಾಡಲಿಕ್ಕೆ ಕೂಡ ದಾರಿ ಮಾಡಿ ಕೊಟ್ಟಿತ್ತು. ಕೆಲವೊಂದು ಜನರಿಗೆ ಮನೆಯಲ್ಲಿ ಅಪ್ಪ ಮಗ ಯಾರಂತ ಅಪ್ಪನಿಗೆ ಗೊತ್ತಿರ್ಲಿಲ್ಲ, ತಾಯಿಗೆ ಮಗ ಎಷ್ಟು ಬಿಸಿ ಇದ್ರು ಮಗ 12 ಗಂಟೆ ಬರುವಷ್ಟಿಗೆ ಅಪ್ಪ ಮಲಗಿರ್ತಾನೆ. ಅಪ್ಪ ಬೆಳಿಗ್ಗೆ 10 ಗಂಟೆಗೆ ಏಳುವಷ್ಟಿಗೆ ಮಗ ಮಲಗಿರ್ತಾನೆ. ಇಂಥ ಪರಿಸ್ಥಿತಿಯಲ್ಲಿ ಒಂದು ಒಟ್ಟಿಗೆ ಇರುವಂತ ಒಂದು ಶಕ್ತಿ ಕೊರೋನಾದಿಂದ ಬಂದಿದೆ. ಆದ್ರೆ ಕೊರೋನಾ ಟೈಮ್ನಲ್ಲಿ ನಮ್ಮ ಟೀಚರ್ಸ್ನವರು ಒಂದು ಕಷ್ಟಪಟ್ಟಿದ್ದು ನೋಡಿದ್ರೆ ಬಹಳ ಕಷ್ಟಪಟ್ಟಿದ್ದಾರೆ. ಅಡ್ಮಿಷನ್ ಈ ವರ್ಷ ಏನೂ ಆಗಲಿಲ್ಲ, ಹೊಸ ಅಡ್ಮಿಷನ್ 0, ಟೋಟಲಿ ಹೊಸ ಅಡ್ಮಿಷನ್. LKG ಕ್ಲಾಸೇ ಇಲ್ಲ. ಯಾಕಂದ್ರೆ ನಮ್ಮ ಬೇಸ್ ಯಾವ್ದಂತ ಹೇಳಿದ್ರೆ LKG UKG ಕ್ಲಾಸಸ್. LKGಗೆ ಬಂದ್ರೆ ಮಾತ್ರ ಅವರೇ 10th ಸ್ಟ್ಯಾಂಡರ್ಡ್ ತನಕ ಬೇಸ್ ನಮಗೆ. ಈ ವರ್ಷ ನಮ್ಮ ಅನುದಾನ ರಹಿತ ಶಾಲೆಗೆ ಯಾವ LKG ಅಡ್ಮಿಷನ್ ಇಲ್ಲ, UKG ಅಡ್ಮಿಷನ್ ಇಲ್ಲ, ಏನೂ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಪ್ರತಿ ವರ್ಷ ನಮ್ಗೆ 200-300 ಅಡ್ಮಿಷನ್ ಆಗುವಂತ ಕಾಲಘಟ್ಟದಲ್ಲಿ ಈ ವರ್ಷ ನಾವು 0% ಪರಿಸ್ಥಿತಿಯಲ್ಲಿ ಇದ್ದೇವೆ. ಅದರಲ್ಲೂ ಹಾಸ್ಟೆಲ್ ಅಂತೂ ಇಲ್ಲೇ ಇಲ್ಲ. ಹಾಸ್ಟೆಲ್ ಎಲ್ಲ ಬಂದಾಗಿದೆ. ಬಸ್ಗಳು ನಮ್ದು 8 ಬಸ್ ಇದೆ, ಬಸ್ಗಳು ಬಂದು ಡ್ರೈವರ್ಸಿಗೆ ಕೆಲಸ ಇಲ್ಲ. ಬಹುಶಃ ಇದು ನಿಮ್ಮ ಎಲ್ಲಾ ಕಾಲೇಜಿನವರ ಶಿಕ್ಷಣ ಸಂಸ್ಥೆಯವರ ಪರಿಸ್ಥಿತಿ ಇದು ನನ್ನದಂತಲ್ಲ, ಇದು ಇಡೀ ಇಂಡಿಯಾದೇ ಪರಿಸ್ಥಿತಿ. ನಾಟ್ ಓನ್ಲಿ ಮ್ಯಾಂಗ್ಳೂರ್, ನಾನು ಹೇಳ್ತೀನಿ ಇದು ಇಂಡಿಯಾದ ಪರಿಸ್ಥಿತಿ. ಅಂಥ ಪರಿಸ್ಥಿತಿಯಲ್ಲಿ ಸುಧಾ ನಮ್ಮ ಟೀಚರ್ಸ್ನವರು ರಿಸಲ್ಟ್ ಓರಿಯೆಂಟೇಷನ್ ಮಾಡಬೇಕು, ಮತ್ತು ಎಲ್ಲ ಮಕ್ಕಳಿಗೆ 100% ರಿಸಲ್ಟ್ ಕೊಡ್ಬೇಕಂತ ಗೌರ್ಮೆಂಟ್ ಕಾನೂನು ಮಾಡ್ತದೆ. ಮತ್ತೆ ಗೌರ್ಮೆಂಟ್ನವ್ರಿಗೆ ನಮ್ಮ ಕೊರೋನಾ ಟೈಮ್ನಲ್ಲಿ ಸುಧಾ ಗೌರ್ಮೆಂಟ್ನವರು ಅದನ್ನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು, ಇದನ್ನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದಾಗ ನಮ್ಮ ಸ್ಟಾಫ್ನವರು ಬಸ್ ಇಲ್ದಿದ್ರು ಶಾಲೆಗೆ ಬಂದು ಡಾಕ್ಯುಮೆಂಟ್ ಮಾಡಿಕೊಟ್ಟಿದ್ದಾರೆ. ಆವಾಗ ಇದರ ಅರ್ಥ ಏನಂತಂದರೆ ಕೊರೋನಾ ಟೈಮ್ನಲ್ಲಿ ನಮ್ಮ ಟೀಚರ್ಸ್ ಜಾಸ್ತಿ ಕೆಲಸ ಮಾಡಿದ್ದಾರೆ. ನಾನು ಉದಾಹರಣೆ ಕೊಡ್ತೇನೆ ನಿಮಗೆ. ಫಸ್ಟ್ ಯೂಟ್ಯೂಬ್ನಲ್ಲಿ ಕಳಿಸಿದ್ರು, ಯೂಟ್ಯೂಬ್ನಲ್ಲಿ ಒಂದ್ಸರಿ ರಿವಿಷನ್ ಆಯಿತು. ಈಗ ಸ್ಕೂಲ್ ಸ್ಟಾರ್ಟ್ ಆಗಿದೆ, 9th 10th PUC ಸ್ಟಾರ್ಟ್ ಆಗಿದೆ. ಆವಾಗ ಇನ್ನೊಂದ್ಸರಿ ಕಲಿಸಿದ್ದನ್ನೇ ಇನ್ನೊಂದ್ಸಲ ಕಲಿಸ್ತಾ ಇದ್ದಾರೆ. ಸ್ಟಾರ್ಟಿಂಗ್ ನಿಂದ ಕಲಿಸ್ತಾ ಇದ್ದಾರೆ. ಇನ್ನೊಂದ್ಸಲ ರಿವಿಷನ್ ಆಯ್ತು. ಮತ್ತೆ ಡಿಸೆಂಬರ್ ಒಳಗೆ, ಈಗ ಫೆಬ್ರವರಿ ಮಾರ್ಚ್ ಒಳಗೆ ನಮ್ದು ಪೋರ್ಷನ್ ಫಿನಿಶ್ ಆಗಬೇಕು. ಫಿನಿಶ್ ಆಗಿ ಇನ್ನೊಂದ್ಸಲ ರಿವಿಷನ್. ಅದರ ಅರ್ಥ ಏನಂತ ಹೇಳಿದ್ರೆ 3 ಸರಿ ರಿವಿಷನ್ ಆಯ್ತು ಮಕ್ಕಳಿಗೆ, 3 ಸರಿ ರಿವಿಷನ್ ಆಯ್ತು. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಅವ್ರಿಗೆ ಈಗ ಪ್ರತಿ ವರ್ಷ ಏನಾಗ್ತಿತ್ತು ಅಂದ್ರೆ ಮಾರ್ಚ್ 10 ಒಳಗೆ ಎಕ್ಸಾಮ್ ಆಗ್ತಿತ್ತು, ಏಪ್ರಿಲ್ 10 ಒಳಗೆ ರಿಸಲ್ಟ್ ಆಗಿ 2.5 ತಿಂಗಳು ರಜಾ ಸಿಕ್ತಿತ್ತು. ಈ ವರ್ಷ ರಜಾನೂ ಇಲ್ಲ. ನಾವು 3 ತಿಂಗಳ ಸ್ಯಾಲ್ರಿ ಸಂಬಳ ಜಾಸ್ತಿ ಕೊಡಬೇಕಾಗಿದೆ. ಮತ್ತೆ ಇದರಲ್ಲಿ ಏನಾಗಿದ್ರೆ ಯಾವುದೇ ಒಂದು ಪೋಷಕರು ಒತ್ತಾಯದ ಮೇರೆಗೆ ಯಾವ ಶಾಲೆಗೆ ಸೇರಿಸುವುದಿಲ್ಲ. ಖಂಡಿತವಾಗಿ ನಿಮ್ಮ ಮೇಲೆ ಒಂದು ವಿಶ್ವಾಸ, ಪ್ರೀತಿ ನಮ್ಮ ಮೇಲೆ ಬರ್ತಾರೆ. ಸರ್ ನಮ್ದೊಂದು ಅಡ್ಮಿಷನ್ ಇದೆ, ನಿಮ್ಮ ಫೀಸ್ ಎಷ್ಟು, ನಿಮ್ಮ ರೀತಿ ನೀತಿಗಳು ಎಷ್ಟು, ಶಾಲೆ ಟೈಮಿಂಗ್ ಎಷ್ಟು, ನಿಮ್ಮ ಸಿಸ್ಟಮ್ ಎಷ್ಟು ಅಂತ ಎಲ್ಲ ಕೇಳಿ ಒಂದು ಒಪ್ಪಿಗೆ ಆಧಾರದ ಮೇಲೆ ನಾವು ಸೇರಿಸ್ಕೊಳ್ಳೋದು. ಒಪ್ಪಿಗೆ ಆಧಾರದ ಮೇಲೆ ಸೇರಿಸ್ಕೊಂಡು 100% ಪೋರ್ಷನ್ ಫಿನಿಶ್ ಮಾಡಬೇಕು. ಮತ್ತೆ ಯೂಟ್ಯೂಬ್ನಲ್ಲಿ ಕಲಿಸುವಂತ ಒಂದು ಕ್ಲಾಸಸ್ ಅಲ್ಲ, ನಾವು ಅದಕ್ಕೆ ಲಕ್ಷಗಟ್ಟಲೆ ಖರ್ಚು ಮಾಡಿದ್ದೇವೆ. ಲಕ್ಷಗಟ್ಟಲೆ ಪ್ರೈವೇಟ್ ಶಾಲೆಯವರು, ಗೌರ್ಮೆಂಟ್ ಶಾಲೆಯವರು ಮಾಡಿದ್ದಾರೆ ಇಲ್ಲ ಅಂತ ಗೊತ್ತಿಲ್ಲ ನಮಗೆ. ಪ್ರೈವೇಟ್ ಅನುದಾನ ರಹಿತ ಶಾಲೆಯವರು ಲಕ್ಷಗಟ್ಟಲೆ. ಯಾಕೆ ನಾವು ಲಕ್ಷಗಟ್ಟಲೆ ಖರ್ಚು ಮಾಡಿದೆ ಅಂತ ಹೇಳಿದ್ರೆ ಮಕ್ಕಳಿಗೆ ಒಂದ್ಸರಿ ಒಂದು ಸಿಸ್ಟಮ್ ಅನ್ನು, ಎಜುಕೇಶನ್ ಸಿಸ್ಟಮ್ ಎಲ್ಲಿ ಗ್ಯಾಪ್ ಸಿಕ್ಕರೆ ಆ ಮಕ್ಕಳು ಹಾಳಾಗ್ತಾರೆ. ಡೆಫಿನೆಟ್ಲಿ. ಈಗ ನೋಡಿ ಶಾಲೆ ರಜೆ ಇದ್ದಾಗ ಸರ್ ಈ ದೀರ್ಘಕಾಲ ಒಂದು ಶಿಕ್ಷಣ ಸಂಸ್ಥೆಯನ್ನು ಮುಚ್ಚಿ ಇಡುವಂತದ್ದು ಅಥವಾ ಮಕ್ಕಳಿಗೆ ಶಾಲೆಯನ್ನು ತೆರೆಯದೇ ಇಡುವಂತದ್ದು ಬಹಳ ದೊಡ್ಡ ಕಷ್ಟ. ಯಾಕಂದ್ರೆ ಆ ನಷ್ಟವನ್ನು ಮತ್ತೆ ಭರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ಹಣ ಕೊಟ್ಟರು ಭರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ 9 ತಿಂಗಳು ಇವತ್ತು ಮಕ್ಕಳಿಗೆ ಅನ್ಯಾಯ ಆಗಿದ್ದು, ಅದು ಅನ್ಯಾಯ ನಾವು ಭರಿಸಲಿಕ್ಕೆ ಸಾಧ್ಯ. ಆದ್ರೆ ಅನುದಾನ ರಹಿತ ಶಾಲೆಯವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲ ಶಾಲೆ ಇದ್ದಾಗ ಹೇಗೆ ಕಲಿಸ್ತಾ ಇದ್ವು ಅದೇ ರೀತಿ ಕಲಿಸಿದ್ದೇವೆ. ಅವಾಗ ನಾವು ಅವರಿಗೆ 100% ಸಂಬಳ ಕೊಡ್ಲೇಬೇಕಾ? ಸಂಬಳ ಕೊಡದಿದ್ರೆ ಶಾಲೆ ನಡೆಯೋದಿಲ್ಲ. ಟೀಚರ್ಸ್ನಿಗೆ ಅವ್ರಿಗೆ ಒಂದು ಲೈಫ್ ಇದೆ. ಟೀಚರ್ಸ್ ಖುಷಿಯಲ್ಲಿ ಬರಬೇಕು, ಖುಷಿಯಲ್ಲಿ ಮತ್ತೆ ಟೀಚರ್ಸ್ ಈ ವರ್ಷ ನೀವು ಸಂಬಳ ಕೊಡದಿದ್ರೆ ನೆಕ್ಸ್ಟ್ ಇಯರ್ ಬರ್ತಾರೆ ಅವರು? ಬರುವುದಿಲ್ಲ. ಎಲ್ಲಿ ಅದು ಡಿಸ್ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ತದಾ? ಇಲ್ಲ. ಸರ್ಕಾರ ಅದನ್ನ ಅರ್ಥ ಮಾಡ್ಕೋಬೇಕು. ಯಾವತ್ತು ಸರ್ಕಾರಕ್ಕೆ ನಾನು ಹೇಳಿದ್ದು ನಮ್ಮ ಶಿಕ್ಷಣದ ಈಗ ಸರ್ಕಾರದವರು ಮೊನ್ನೆ ಹೇಳಿದ್ದಾರೆ ನಿಮ್ಮಂತ ಏನು ಖಾಸಗಿ ಶಾಲೆಯವರು, ಅದು ಅನುದಾನ ರಹಿತ ಅನುದಾನಿತ ಎಲ್ಲವೂ ಏನು ಖಾಸಗಿ ಶಾಲೆಯವರೆಲ್ಲ ಅವರ ಶುಲ್ಕದಲ್ಲಿ 30% ಕಡಿತ ಮಾಡಬೇಕು ಅಂತ. ಸರ್ಕಾರ 30% ಕಡಿತ ಮಾಡ್ಬೇಕಂತ ಹೇಳಿದ್ರೆ ಯಾವ ಆಧಾರದ ಮೇಲೆ ಕಡಿತ ಮಾಡ್ಲಿಕ್ಕೆ ಸಾಧ್ಯ? ಟೀಚರ್ಸಿಗೆ ಸಂಬಳ ಕಡಿಮೆ ಮಾಡ್ಬೇಕಾ? ಇಲ್ಲ ಕರೆಂಟ್ ಬಿಲ್ 30% ಕಡಿಮೆ ಕಟ್ಟಬೇಕಾ? ಟ್ಯಾಕ್ಸ್ 30% ಕಡಿಮೆ ಕಟ್ಟಬೇಕಾ?
ಎಲ್ಲಿಯಾದರೂ ಅವಕಾಶ ಇದು ಮಾಡಿಕೊಟ್ಟಿದ್ದೀರಾ? ಇಲ್ಲ. ನೀವು 30% ಕಡಿಮೆ ಮಾಡಿ ಅಂತ ಹೇಳ್ತಾರೆ, ನಮಗೆ ಬಹಳ ಖುಷಿ. ಆ 30% ಅನುದಾನವನ್ನು ಪ್ರೈವೇಟ್ ಶಾಲೆಯವರಿಗೆ ಕೊಡಿ, ಓಕೆ ಓಕೆ, ದಯಮಾಡಿ ಕೊಡಿ. ಯಾಕಂದ್ರೆ ಅದು ಪೋಷಕರಿಗೆ ತೊಂದರೆ ಆಗೋದು ಬೇಡ, ಪೋಷಕರಿಗೆ ತೊಂದರೆ ಆಗೋದು ಬೇಡ. ಇಲ್ಲ, ನಮ್ಮ ಟೀಚರ್ಸ್ಗೆ ಡೈರೆಕ್ಟ್ ನೀವೇ ಸ್ಯಾಲ್ರಿ ಕೊಡಿ, ಅದು ಸಹ ನಾವು ರೆಡಿ. ಯಾಕಂದ್ರೆ ನಮಗೆ ಶಾಲೆ ನಡೆಸಿ ನಮಗೆ ಸಾಕಾಗಿ ಹೋಗಿದೆ. ಅದರಲ್ಲಿ ಇರುವಂಥ ಕಷ್ಟಗಳು, ದೂರದ ಬೆಟ್ಟ ಕಣ್ಣಿಗೆ ಚಂದ, ಹತ್ತಿರ ಹೋದರೆ ಕಲ್ಲು ಮುಳ್ಳು ಎಲ್ಲ ಕಾಣ್ತದೆ. ಶಾಲೆ ನಡೆಸೋರಿಗೆ ಮಾತ್ರ ಅದರ ಕಷ್ಟ ಸುಖ ಗೊತ್ತಾಗ್ತದೆ ಹೊರತು ದೂರದವನಿಗೆ ಶಾಲೆ ನೋಡಿದಾಗ ಭಾಳ ಚಂದ ಇದೆ ಶಾಲೆ, ಬೋರ್ಡ್ ಎಲ್ಲ ಚೆನ್ನಾಗಿದೆ, ಎಷ್ಟು ಒಳ್ಳೆ ವಿಜೃಂಭಣೆಯಿಂದ ಶಾಲೆ ನಡೆಸ್ತಾರೆ ಅನ್ನೋಂಥ ಅಷ್ಟೇ ಗೊತ್ತಿರ್ತದೆ. ಆದರೆ ಅದ್ರ ಒಳಗೆ ಹೋದರೆ ಮಾತ್ರ ಅದ್ರ ವಿಷಯ ಗೊತ್ತಾಗ್ತದೆ. ಅಂಥ ಪರಿಸ್ಥಿತಿಯಲ್ಲಿ ಟೀಚರ್ಸ್ ಅಷ್ಟು ಒಳ್ಳೆ ಕೆಲಸ. ಈಗ ನಾವು ಒಂದು ಟೀಚರ್ಸ್ನವರಿಗೆ ಒಂದು 30,000 ರೂಪಾಯಿ ಸ್ಯಾಲ್ರಿ ಫಿಕ್ಸ್ ಮಾಡ್ತೇವೆ. ಈಗ ನಾವು 30% ಕಡಿತ ಮಾಡಿ ಸ್ಯಾಲ್ರಿ ಕೊಡ್ತೇವೆ ಅಂತ ಅವ್ರು ಕೇಳ್ತಾರಾ? ಕೇಳಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಪೋಷಕರಿಗೆ 30% ನಾವು ನಿಮಗೆ ಶುಲ್ಕ ಕಮ್ಮಿ ಮಾಡ್ತಾ ಇದ್ದೇವೆ, ನಿಮಗೆ ನಾವು ಇಷ್ಟು ಪೋಷನ್ ಕಲಿಸೋದಿಲ್ಲ, 75% ಪೋಷನ್ ಕಲಿಸ್ತೇವೆ ಅಂತ ಹೇಳಿದ್ರೆ ಅರ್ಥ ಆಗ್ತದಾ? ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ, ನಾವು FA2 ಟೆಸ್ಟ್ ಮಾಡೋದಿಲ್ಲ, FA3 ಟೆಸ್ಟ್ ಮಾಡೋದಿಲ್ಲ, FA4 ಟೆಸ್ಟ್ ಮಾಡೋದಿಲ್ಲ. ಯಾಕೆ ನಮ್ಮಲ್ಲಿ ಒಂದು ಎಕ್ಸಾಮಿನೇಷನ್ಗೆ ಸಾಧಾರಣ 60,000-70,000 ಪೇಪರ್ಸ್ ಖರ್ಚಾಗತ್ತೆ. ಈಗ ಎಕ್ಸಾಮ್ ಮೊದಲೆಲ್ಲ 4 ಎಕ್ಸಾಮ್ ಆದ್ರೆ ಈಗ 8 ಎಕ್ಸಾಮ್ ಮಾಡ್ತಾ ಇದ್ದೇವೆ ನಾವು. ಯಾಕಂದ್ರೆ ಪ್ರತಿ ವಾರ ಇವತ್ತಿನ ಪೋರ್ಷನ್ ಫಿನಿಶ್ ಮಾಡೋದು, ಇವತ್ತೇ ಎಕ್ಸಾಮ್ ಮಾಡೋದು. ಎಕ್ಸಾಮಿನೇಷನ್ಗೆ ಪೇಪರ್ ಕೊಡಬೇಕಾಗ್ತದೆ. ಈ ಆ್ಯಕ್ಚುಲಿ ಕೊರೋನಾ ಬಂದ ಮೇಲೆ ಇನ್ನೂ ಎಜುಕೇಷನ್ ಸಿಸ್ಟಮ್ ಇನ್ನೂ ಖರ್ಚು ಜಾಸ್ತಿ ಆಗಿದೆ. ಜನರಿಗೆ ಏನಾಗ್ತದೆ, ಕರೆಂಟ್ ಬಿಲ್ ಸ್ವಲ್ಪ ಕಡಿಮೆ ಬಂದಿರ್ಬೋದು, ಎಲ್ಲ ಲೈಟ್ ಉರಿಸ್ಲಿಲ್ಲ, ಅದು ಕಮ್ಮಿ ಬಂದಿರ್ಬೋದು, ಅಷ್ಟೇ ತಾನೇ. ಬಾಕಿ ಎಲ್ಲ ಖರ್ಚುಗಳು ಜಾಸ್ತಿನೇ ಆಗಿದೆ. ಹಾಗಾಗಿ ಗವರ್ಮೆಂಟು 30% ಬಿಡಿ ಅಂತ ಹೇಳಿದಾಗ ನಮಗೆ ಸ್ವಾಗತ, ಅನುದಾನ ಇದೆ. ಆದರೆ ಆ 30% ನೀವು ಅನುದಾನ ನಮಗೆ ಕೊಟ್ಟರೆ ನಾವು 30-40% ಬಿಡ್ಲಿಕ್ಕೂ ರೆಡಿ ಇದ್ದೇವೆ. ಫುಲ್ ಫೀಸ್ ಬಿಡಬೇಕಾದ್ರೂ ನಾವು ರೆಡಿ ಇದ್ದೇವೆ. ಗವರ್ಮೆಂಟ್ ಅನುದಾನ ಬದಲಿ, ಗವರ್ಮೆಂಟಿಂದ ₹1 ಅನುದಾನ ಇಲ್ಲ. ಮೊನ್ನೆ ಸ್ಯಾನಿಟೈಸೇಷನ್ಗೋಸ್ಕರ ನಾವು ಪಂಚಾಯತಿಗೆ ಹೋಗಿ ಒಂದು ನಮ್ಮ ಶಾಲೆ ಸ್ಟಾರ್ಟ್ ಆಗ್ತದೆ ಸರ್, ಒಂದು ಸ್ಯಾನಿಟೈಸೇಷನ್ ಮಾಡ್ಕೊಂಡು ನಿಮ್ಮ ಸರ್ಕ್ಯುಲರ್ ಇದೆ ಅಂತ ಹೇಳಿದಾಗ ಅವ್ರು ಏನು ಹೇಳ್ತಾರೆ, ಇದು ನಿಮ್ಮ ಶಾಲೆಗೆ ಮಾಡ್ಲಿಕ್ಕಿಲ್ಲ, ಓನ್ಲಿ ಗವರ್ಮೆಂಟ್ ಶಾಲೆಗೆ ಮಾತ್ರ ಗವರ್ಮೆಂಟ್ ಆರ್ಡರ್ ಮಾಡಿದೆ ಅಂತ ಹೇಳ್ತಾರೆ. ಸ್ಯಾನಿಟೈಸೇಷನ್ ನಾವು ಲಕ್ಷಗಟ್ಟಲೆ ಖರ್ಚು ಮಾಡಿದ್ದೇವೆ ಸ್ಯಾನಿಟೈಸೇಷನ್ಗೆ. ಇದೆಲ್ಲ ಕೊಡೋರು ಯಾರು? ಅವಾಗ ನಮ್ಗೆ ಪ್ರತಿ ವರ್ಷ ನಾವು ಸ್ಯಾನಿಟೈಸೇಷನ್ ಮಾಡ್ತಿರ್ಲಿಲ್ಲ, ಏನೂ ಇಲ್ಲ. ಈಗ ನಿಮ್ಮ ರೂಲ್ಸ್ ಅಂಡ್ ರೆಗ್ಯುಲೇಷನ್, ಟೆಂಪರೇಚರ್ ಚೆಕ್ ಮಾಡಬೇಕು, ಕಡೆಗೆ ಪ್ರತಿಯೊಂದು ಬಾಡಿಯಲ್ಲಿ ಸ್ಪ್ರೇ ಮಾಡಬೇಕು, ಮತ್ತೆ ಕ್ಲಾಸ್ ರೂಮ್ ಸ್ಪ್ರೇ ಮಾಡಬೇಕು, ಎಲ್ಲ ಮಾಡ್ತೇವೆ. ನಿಮ್ಮ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಎಲ್ಲ ಪರಿಪಾಲನೆ ಮಾಡಿದ್ರೆ ನೀವು ಇನ್ನೂ 10% 20% ಎಕ್ಸ್ಟ್ರಾ ನೀವು ಗವರ್ಮೆಂಟ್ ನಮ್ಗೆ ಅನುದಾನ ಕೊಡಬೇಕು. ಈ ಫೀಸ್ ಬಿಟ್ಟು ಫೀಸ್ ಎಲ್ಲ ತಗೊಳ್ಳಿ, ಫೀಸ್ ಎಲ್ಲ ತಗೊಂಡು ಮತ್ತೆ 20% ನಮ್ಗೆ ಅನುದಾನ ಜಾಸ್ತಿ ಕೊಡಬೇಕು. ಅಂತ ಪರಿಸ್ಥಿತಿಯಲ್ಲಿ ಇದ್ದಾಗ 30% ಬಿಡಿ, ಯಾವುದೇ ಒಂದು ವರ್ಗಕ್ಕೆ ನೀವು ಖುಷಿ ಮಾಡ್ಲಿಕ್ಕೆ ಹೋದ್ರೆ ಪ್ರಯೋಜನ ಇಲ್ಲ. ಅದು ಸರಿಯಾ ತಪ್ಪ ಅಂತ ಹೇಳಿ ಗವರ್ಮೆಂಟ್ ಯಾವಾಗಲೂ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಖರ್ಚು ವೆಚ್ಚಗಳು ನೀವು ನೋಡಿದಾಗ ನಮ್ಮ ಖರ್ಚು ವೆಚ್ಚ ಏನಿದೆ ಅಷ್ಟಕ್ಕೆ ನಮ್ಗೆ ಅನುದಾನ ಕೊಟ್ಟರೆ ಸಾಕು. ಬೇರೆ ಏನು ನಮ್ಗೆ ₹1 ಈಗ ಅನುದಾನ ರಹಿತ ಶಾಲೆಯವರು ಎಲ್ಲರೂ ಒಂದು ಒಪ್ಕೊಂಡಿದ್ದಾರೆ. ಏನಂದ್ರೆ ನಮಗೆ ಈ ವರ್ಷ ₹1 ಲಾಭ ಬೇಡ, ನಮ್ಮ ಖರ್ಚಿಗೆ ತಕ್ಕಂತೆ ನಮಗೆ ಟೀಚರ್ಸ್ ಸ್ಯಾಲ್ರಿ. ಯಾಕಂದ್ರೆ ಮತ್ತೆ ಇನ್ನೊಂದು ನಮ್ಗೆ ಅನುದಾನ ರಹಿತ ಶಾಲೆಗೆ ಒಂದು ದೊಡ್ಡ ಲಾಸ್ ಏನಂತ ಹೇಳಿದ್ರೆ, ಲಾಸ್ಟ್ ಇಯರ್ ಎಕ್ಸಾಮೇ ಆಗಲಿಲ್ಲ. ನಮ್ಮಲ್ಲಿ ನಮ್ಮಂತ ಬಜೆಟ್ ಶಾಲೆಯಲ್ಲಿ 3-4 ಕಂತು ನಾವು ಕೊಡ್ತೇವೆ. ಎಕ್ಸಾಮ್ ಟೈಮ್ನಲ್ಲಿ ನಾವು ಹಣವನ್ನ ನಿರೀಕ್ಷೆ ಮಾಡ್ತಾ ಎಂಡ್ ಆಫ್ ದ ಇಯರ್ ಗಾದ್ರೂ ತಂದು ಕೊಡ್ತಾರೆ. ಎಕ್ಸಾಮ್ ಮಾಡಿದಕ್ಕೆ ಲಾಸ್ಟ್ ಇಯರ್ ಫೀಸು ನಾವು ಇನ್ನೂವರೆಗೂ ಕಟ್ಟದೇ ಇದ್ದವರಿದ್ದಾರೆ. ನಾವು ಎಲ್ಲಿ ಹೋಗ್ಬೇಕು? ಇಲ್ಲ, ನಾವು ಎಲ್ಲ ಶಾಲೆಯನ್ನ ಗವರ್ಮೆಂಟಿಗೆ ಕೊಡಬೇಕು, ಅಷ್ಟೇ ನಮ್ಗೆ ಒಂದು ದಾರಿ. ಯಾಕಂದ್ರೆ ನಾವು ಯಾವುದಕ್ಕೂ ಅನ್ಯಾಯ ಮಾಡ್ಲಿಕ್ಕೆ ಹೋಗುದಿಲ್ಲ. ಪೋಷಕರು ನಮ್ಗೆ ಒಳ್ಳೇದಾಗ್ಬೇಕು, ಗವರ್ಮೆಂಟು ಒಳ್ಳೇದಾಗ್ಬೇಕು. ಆದರೆ ಶಿಕ್ಷಣದಲ್ಲಿ ಏನಾದ್ರೂ ವಂಚಿತರಾದ್ರೆ ಯಾವ ವ್ಯವಸ್ಥೆನೂ ಸರಿಯಾಗುದಿಲ್ಲ. ಶಿಕ್ಷಣದಲ್ಲಿ ಕಟ್ಔಟ್ ಆದ್ರೆ ಎಲ್ಲವೂ ಕಟ್ಔಟೆ. ಯಾಕಂದ್ರೆ ಶಿಕ್ಷಣವೇ ದೊಡ್ಡ ಮಹಾದಾನ. ಒಂದು ಅನ್ನದಾನ, ಒಂದು ಶಿಕ್ಷಣ ದಾನದ ಮುಂದೆ ಯಾವ ದಾನನೂ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ 30% ಬಿಡಿ ಅಂತ ನಾವು ಎಲ್ಲಿಂದ ಬಿಡಬೇಕು? ಎಲ್ಲಿ ನಮ್ಗೆ ಖರ್ಚು ಕಮ್ಮಿ ಆಗಿದೆ ನೀವು ತೋರಿಸಿಕೊಡಿ, ಸರ್ಕಾರ ತೋರಿಸಿಕೊಡ್ಲಿ. ಅಷ್ಟು ನಮ್ಗೆ ಏನು ಖರ್ಚಾಗಿದೆ ಅಷ್ಟಕ್ಕೆ ನಮಗೆ ಕೊಡ್ಲಿ. RTIದ ಹಣ ಸುಧಾ, ಲಾಸ್ಟ್ ಇಯರ್ದ ಹಣ ಸುಧಾ ಈಗ ಬರ್ತಾ ಉಂಟು. 2 ವರ್ಷ ನಾವು ಕಾಯ್ಬೇಕು. ಅದಕ್ಕೆ ನಾವು ಬಡ್ಡಿ ಸುಧಾ ಕೇಳುದಿಲ್ಲ. RTI ನಾವು ಫ್ರೀ ಎಜುಕೇಶನ್ ಕೊಡ್ತಾ ಇದ್ದೇವೆ. ಫ್ರೀ ಎಜುಕೇಶನ್ ಹಣವನ್ನು ಸುಧಾ ವರ್ಷ ನಮ್ಗೆ ಅವತ್ತಿನ ವರ್ಷ ಕೊಟ್ಟರೆ ನಮ್ಗೆ ಅವತ್ತಿನ ಬಜೆಟ್ಗೆ ಖರ್ಚಿಗೆ ತೊಂದರೆ, ಅವತ್ತು ಬರುದೇ ಇಲ್ಲ, ಅದು ಬರೋ ವರ್ಷ. ಈ ಸಲ ಕೊರೋನಾ ಇದರಿಂದ
ಲಾಸ್ಟ್ ಇಯರ್ದು ಈಗ ತಾನೇ ಬರ್ತಾ ಇದೆ. ಅಂತ ಪರಿಸ್ಥಿತಿಯಲ್ಲಿ 30% ಬಿಡಿ ಅಂತೇಳಿ ಎಲ್ಲೋ ಕೂತು ನೀವು ಗವರ್ಮೆಂಟ್ ಅವ್ರು ಹೇಳಿದ್ರೆ ನಮ್ಮಂತ ಬಜೆಟ್ ಶಾಲೆ, ಅನುದಾನ ರಹಿತ ಶಾಲೆಯವರು ಏನು ಗ್ರಾಮೀಣ ಭಾಗದ ಬಹುಮುಖ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಇರುವಂತಹ ಖಾಸಗಿ ಅನುದಾನ ರಹಿತ ಶಾಲೆಯವರು ಏನ್ ಮಾಡುವುದು ಅನ್ನೋದನ್ನು ರೇವಣ್ಕರ್ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಸ್, ಈಗಾಗಲೇ ಈ ವಿಚಾರವಾಗಿ ನಿಮ್ಮ ಏನು ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳ ಏನು ಜಂಟಿ ಒಕ್ಕೂಟ ಅಂದ್ರೆ ಅದರಲ್ಲಿ CBSE ಇರಬಹುದು ಅಥವಾ ನಾನ್ CBSE ಇರ್ಬೋದು, ಸ್ಟೇಟ್ ಸಿಲೆಬಸ್ ಇರಬಹುದು, ಎಲ್ಲರೂ ಎಲ್ಲ ಬೇರೆ ಬೇರೆ ಒಕ್ಕೂಟಗಳವರೆಲ್ಲ ಸೇರಿ ಈಗ ಮೊನ್ನೆ ಎಲ್ಲ ಸಭೆ ಮಾಡಿ ಏನು ರಾಜ್ಯ ಸರ್ಕಾರದ ಮುಂದೆ ಅಹವಾಲನ್ನು ಮಂಡಿಸಿದ್ದಾರೆ. ಸೊ ಏನಾದರೂ ಒಳ್ಳೆ ಒಂದು ಯೋಚನೆ ಸರ್ಕಾರ ಮಾಡ್ತಾ ಇದೆ. ಸರ್ಕಾರಕ್ಕೂ ಏನಾಗಿದೆ ಅಂದ್ರೆ ಕೆಲವೊಂದು ಜನದ ದಬ್ಬಾಳಿಕೆಯಿಂದ, ಬಟ್ ಸರ್ಕಾರ ನೀವು ಎಷ್ಟು 30% ಬಿಡಿ ಅಂತ, ಆ 30% ಅನ್ನು ಸರ್ಕಾರ ನಮಗೆ ಕೊಡ್ಲಿ, ಅನುದಾನ ಮಾಡ್ಲಿ, ನಾವು 30% ಬಿಡ್ಲಿಕ್ಕೆ ರೆಡಿ ಇದ್ದೇವೆ, ಅದರಲ್ಲಿ ಏನು ತೊಂದರೆ ಇಲ್ಲ. ಯಾಕಂದ್ರೆ ಎಷ್ಟೋ ಇದಕ್ಕೆ ಶಿಕ್ಷಣಕ್ಕೆ ನೀವು ಅನುದಾನ ಕೊಟ್ಟರೆ ದೇವರು ಡೆಫಿನೆಟ್ಲಿ ಸರ್ಕಾರಕ್ಕೆ ಒಳ್ಳೇದು ಮಾಡೇ ಮಾಡ್ತದೆ. ಬಹುಶಃ ಸರ್ಕಾರ ಬೇರೆ ಯಾವುದೇ ಇಲಾಖೆ, ಬೇರೆ ಯಾವುದೇ ವ್ಯವಸ್ಥೆಗೆ ಈ ರೀತಿ ರಿಯಾಯಿತಿಯನ್ನು ಕೇಳೋದಿಲ್ವೇ? ಯಾವುದೇ ವಸ್ತುಗೆ 30% ಬಿಡಿ ಅಂತ ಹೇಳಿ ಕೇಳಲಿಲ್ಲ. ಈಗ ಒಂದು ಟಿವಿ ಚಾನಲ್ ನಡಿಬೇಕಾದ್ರೆ ಅಲ್ಲಿ ಜಾಹೀರಾತು ತಗೊಳ್ಳದೆ, ಕರೋನಾ ಟೈಮ್ ನಲ್ಲಿ ನೀವು ಜಾಹೀರಾತು ತಗೊಳ್ಳದೆ ಟಿವಿಯನ್ನು ನಡೆಸಿ ಅಂತ ಸಾಧ್ಯ ಉಂಟಾ? ಯಾವುದೇ ವಿಷಯದಲ್ಲಿ ಯಾವುದೇ ವಿಷಯದಲ್ಲಿ ಇವನ ತರಕಾರಿ ವಿಷಯದಲ್ಲಾಗ್ಲಿ, ಈಗ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಕೊರೋನಾ ಎಫೆಕ್ಟ್ ಇಲ್ವಾ? ಅದಕ್ಕೆ ಕೊರೋನಾ ಎಫೆಕ್ಟ್ ಇಲ್ಲ. ಶಾಲೆ ಫೀಸಿಗೆ ಮಾತ್ರ ಕೊರೋನಾ ಎಫೆಕ್ಟ್ ಉಂಟಾ? ಅಂದ್ರೆ ಶಾಲೆಗೆ ಮಾತ್ರ ಯಾಕೆ ನಿಮ್ಮ ಕಣ್ಣು? ಬೇರೆ ಎಲ್ಲ ವಿಷಯದಲ್ಲಿ ಇಲ್ಲ. ನೋಡಿ, ಈಗ ಯಾವುದೇ ದವಸ ಧಾನ್ಯ ನೀವು ಹೋಗಿ ಪ್ರತಿಯೊಂದು ದಿನ ರೇಟ್ ಜಾಸ್ತಿ ಆಗ್ತಾ ಇದೆ. ತಿನ್ನುವಂತ ಬಡವರು ತಿನ್ನುವಂತ ಸಾಮಾನ್ಯ ಸಾಮಗ್ರಿಗಳಿಗೂ ರೇಟ್ ಜಾಸ್ತಿ ಆಗಿದೆ. ಪೆಟ್ರೋಲ್ ಡೀಸೆಲ್ ಒಂದು ಸಲ ಜಾಸ್ತಿ ಆದ್ರೆ ಎಲ್ಲ ರೇಟ್ ಜಾಸ್ತಿ ಆದ. ಅದಕ್ಕೆ ಕೊರೋನಾ ಇಲ್ವಾ? ಶಾಲೆ ಫೀಸಿಗೆ ಮಾತ್ರ ಕೊರೋನಾ ಇಫೆಕ್ಟ್ ಆಗ್ತದ? ಇದು ಯಾವ ಲೆಕ್ಕ? ಇದು ಯಾವ ನ್ಯಾಯ? ಜನ ಪ್ರಶ್ನೆ ಮಾಡಬೇಕಾದ್ರೆ ಕೇವಲ ಒಂದು ಶಿಕ್ಷಣ ಸಂಸ್ಥೆಯವರು ಮಾತ್ರ ಅಲ್ಲ, ಒಟ್ಟು ನಾಗರಿಕ ಸಮಾಜ ಪ್ರಶ್ನೆ ಮಾಡಬೇಕಾದ ವಿಚಾರ ಇದು. ಯಾಕಂತೇಳಿ ರೇವಣ್ಕರ್ ಏನು ತುಂಬಾ ಮನೋಜ್ಞವಾಗಿ ವಿಚಾರವನ್ನು ಮುಂದಿಟ್ಟಿದ್ದಾರೆ. ಸರ್ಕಾರ ನಮ್ಮಲ್ಲೇನೋ ನಿಮ್ಮ ಮಕ್ಕಳ ಅಥವಾ ನಿಮ್ಮ ಪೋಷಕರ ಕಡೆಯಿಂದ ಬರುವಂತ ಶುಲ್ಕದಲ್ಲಿ ಒಂದು ವಿನಾಯಿತಿ ಮಾಡಿ, ಅದರಲ್ಲಿ 30% 30% ಕಡಿತ ಮಾಡಿ ಅಂತ ಕೇಳುತ್ತೆ ಇವತ್ತು, ಅಥವಾ ಆದೇಶ ಮಾಡುತ್ತೆ. ಆದರೆ ಒಟ್ಟು ನಮ್ಮ ಸಾಮಾಜಿಕ ವ್ಯವಸ್ಥೆ ಒಳಗಡೆ ಬೇರೆ ನಮ್ಮ ದರಗಳು ಅಥವಾ ರೇಟ್ಗಳು, ಶುಲ್ಕಗಳು, ಫೀಸ್ಗಳು ಜಾಸ್ತಿ ಆಗ್ತಾನೇ ಹೋಗ್ತಾ ಉಂಟು. ಅದರ ನಿಯಂತ್ರಣಕ್ಕೆ ನಮ್ಮಲ್ಲಿ ವ್ಯವಸ್ಥೆ ಇಲ್ಲ. ಉದಾಹರಣೆಗೆ ಜ್ವಲಂತ ಸಮಸ್ಯೆ ಪೆಟ್ರೋಲ್ ಡೀಸೆಲ್ ಇರ್ಬೋದು, ಅಥವಾ ಇವತ್ತಿನ ದಿನನಿತ್ಯದ ದಿನಸಿ ಸತ್ತುಗಳ ವಿಚಾರ ಇರಬಹುದು, ಅಥವಾ ಯಾವುದೇ ತರಕಾರಿ ಇರಬಹುದು, ಅಥವಾ ಮಾರ್ಕೆಟ್ ಅಲ್ಲಿ ಯಾವುದಕ್ಕೆ ಹೋದ್ರೂ ಕೂಡ ಇವತ್ತು ರೇಟ್ ಜಾಸ್ತಿ. ಹೌದು, ಜೀವನಾವಶ್ಯಕ ವಸ್ತುಗಳಿಗೆ ರೇಟ್ ಜಾಸ್ತಿ ಆಗಿದೆ. ಅಂತ ಸಂದರ್ಭದಲ್ಲಿ ಪ್ರತಿಯೊಂದು ಗವರ್ಮೆಂಟ್ ಬೇಕಾ ಕಂಪೇರ್ ಮಾಡ್ಲಿ, ರೇಟ್ ಜಾಸ್ತಿ ಆಗಿದೆ. ಕೊರೋನಾ ಯಾವುದಕ್ಕೂ ಇಫೆಕ್ಟ್ ಆಗಲಿಲ್ಲ, ಫೀಸಿಗೆ ಮಾತ್ರ ಕೊರೋನಾ ಯಾಕೆ ಇಫೆಕ್ಟ್ ಆಗಿದೆ? ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು. ಜನರು, ಪೋಷಕರು ನಿಮ್ಮ ಆ ಪರಿಚಯದ ನಿಮ್ಮ ಆಸುಪಾಸಿನ ಜನಪ್ರತಿನಿಧಿಗಳ ಮೂಲಕ ಈ ಪ್ರಶ್ನೆಯನ್ನು ಕೇಳಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟುವಾಗೆ ಮಾಡಬೇಕು. ಡೆಫಿನೆಟ್ಲಿ. ಯಾಕಂದ್ರೆ ಎಲ್ಲರೂ ನಾವು ಒಳ್ಳೇದಾಗಬೇಕು. ಸರ್ವೇ ಜನ ಸುಖಿನೋ ಭವಂತು. ಇದು ರೇವಣ್ಕರ್ ಅವರೇ, ಈ ಒಂದು ಸಂವಾದವನ್ನು ನಾನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಸೊ ಈ ಒಂದು ಸಂವಾದದಲ್ಲಿ ಭಾಗವಹಿಸಿ ನಿಮ್ಮ ಏನು ಕಷ್ಟ ಸುಖ ಅಥವಾ ನೀವು ಜನರ ಜೊತೆಗೆ ಬೆರೆತುಕೊಂಡಿರುವ ವಿಧಾನಗಳು ಮತ್ತು ನಿಮ್ಮ ಕಾಳಜಿಯನ್ನು ಎಲ್ಲ ತುಂಬ ಮನೋಜ್ಞವಾಗಿ ನೀವು ಹೇಳಿದ್ದೀರಿ. ನಿಮಗೆ ನಾನು ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯ ಧನ್ಯವಾದ ಸಲ್ಲಿಸ್ತೇನೆ. ನಾನು ಸಹ V4 ಚಾನಲ್ಗೆ ಈ ಸುದ್ದಿ ಎಲ್ಲ ಜಗತ್ತಿಗೆ ಹರಳಿ ಇದರಿಂದ ಒಂದು ಒಳ್ಳೆ ರಿಸಲ್ಟ್ ಬರಲಿ ಅಂತೇಳಿ ನಾನು V4 ಚಾನಲ್ಗೆ ಅಭಿನಂದಿಸುತ್ತೇನೆ. ಇದು ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಅವರ ಒಂದು ಮಾತುಕತೆ. ಅವರು ಮಂಗಳೂರಿನ ಮುಡಿಪು ಸಮೀಪ ಇರುವಂಥ ಸೂರಜ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು, ಜೊತೆಗೆ ಅನುದಾನ ರಹಿತ PU ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿದ್ದಾರೆ. ಜೊತೆಗೆ ಸಮಾಜ ಸೇವಾ ಕಾರ್ಯದಲ್ಲಿ ಕೂಡ ಅದು ರೋಟರಿ ಇರಬಹುದು, ಅಥವಾ ಉದ್ಯಮ ಕ್ಷೇತ್ರಕ್ಕೆ ಬಂದಾಗ ಅವರದೇ ಆದಂಥ ಕೆನರಾ ಬಿಲ್ಡರ್ಸ್ ಅಥವಾ ಸೂರಜ್ ಬಿಲ್ಡರ್ಸ್, ಜೊತೆಗೆ ಕೆನರಾ ಬಿಲ್ಡರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರು ಕೂಡ ಹೌದು, ಅವರದೇ ಸ್ವಂತ ಸೂರಜ್ ಬಿಲ್ಡರ್ಸ್ ಸಂಸ್ಥೆಯ ಅಧ್ಯಕ್ಷರು ಮಾಲೀಕರು ಕೂಡ, ಮತ್ತು ಸೂರಜ್ ಜ್ಯುವೆಲರ್ಸ್ ಸಂಸ್ಥೆಯ ಮಾಲೀಕರು ಕೂಡ. ಇವೆಲ್ಲದರ ನಡುವೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಗ್ರಾಮೀಣ ಭಾರತದ ಪ್ರತಿನಿಧಿಯಾಗಿ, ಒಂದು ಗ್ರಾಮೀಣ ಭಾರತದಲ್ಲಿ ಏನು ಒಂದು ಆ ಬಡ ಮಕ್ಕಳಿಗೆ, ಆ ಒಂದು ಹಳ್ಳಿಯ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂಥ ಅದನ್ನು ಕೂಡ ಅವರು ಹೇಳಿದಾಗೆ ಒಂದು ಸಣ್ಣ ಒಂದು ನಾಮಿನಲ್ ಶುಲ್ಕದಲ್ಲಿ ಕೊಡ್ತಾ ಇರುವಂಥ ಒಂದು ಒಳ್ಳೆಯ ಏನು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರೇ ಹೇಳಿದ ಹಾಗೆ ನನ್ನ ಮಾತಲ್ಲ, ಅವರದೇ ಮಾತು, ಇದು ಶಿಕ್ಷಣ ಅಂದರೆ ಕೇವಲ ವ್ಯಾಪಾರ ಅಲ್ಲ ಅಂತ. ಅದಕ್ಕಾಗಿ ನಾನು ಮತ್ತೊಮ್ಮೆ ಅವರನ್ನು ಅಭಿನಂದಿಸಿ ಈ ಒಂದು ಮಾತುಕತೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ.
ಪ್ರಚಲಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್. ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.